ಮಣ್ಣಿನ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನ ಜಾಗೃತಿಯನ್ನ ಮೂಡಿಸಬೇಕು. ಜೊತೆಗೆ ನಮ್ಮ ಪರಿಸರವನ್ನ ಒಂದು ಕಡೆಯಲ್ಲಿ ಇಟ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತಹ ಕಾರಣದಿಂದಾಗಿಯೇ ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಇವತ್ತು ವಿಶ್ವದ ಎಲ್ಲಾ ಕಡೆ ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಭಾರತದಲ್ಲಿಯೂ ಕೂಡ ಕೃಷಿ ಪ್ರಧಾನವಾದಂತಹ ದೇಶ ಭಾರತ ಅಂತ ನಾವು ಕರಿತೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಭಾರತದಲ್ಲಿಯೂ ಕೂಡ ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆಯನ್ನ ಮಾಡುವುದರ ಮೂಲಕ ಇವತ್ತಿನ ಅಥವಾ ಯುವ ಜನತೆಗೆ ಇದೀಗ ಮಣ್ಣಿನ ಬಗ್ಗೆ ಒಂದು ಕಡೆ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ಆ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯ ಪ್ರಯುಕ್ತ ಸಾಕಷ್ಟು ರೀತಿಯ ಕೃಷಿಯ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಕೃಷಿಕರಾದಂತಹ LK ಇದಿನಬ್ಬ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಹವಾಮಾನ ವೈಪರೀತ್ಯ ಇರ್ಬೋದು, ಈ ರೀತಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಸಾಕಷ್ಟು ದೇಶಗಳು ಸೇರಿ ಇದೀಗ ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡೋದ್ರ ಮೂಲಕ ಒಂದಿಷ್ಟು ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಈ ವಿಶ್ವ ಮಣ್ಣಿನ ದಿನಾಚರಣೆ ಆಚರಣೆ ಮಾಡ್ತಾರೆ. ಹೌದು. ಈ ಮಣ್ಣಿನ ಫಲವತ್ತೆಯನ್ನು ಒಂದು ಕಡೆಯಿಂದ ಹಾಳು ಮಾಡಿ ಆಗಿದೆ. ಆ ಹಾಳು ಮಾಡಿದ ಮಣ್ಣನ್ನು ಪುನಃ ಇವರು ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ನಿಜವಾಗಿಯೂ ಅದು ಹಾಳಾಗಿ ಆಗಿದೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ ಸ್ವಚ್ಛ ಭಾರತ ಅಭಿಯಾನ ಆಗ್ತಾ ಉಂಟು, ಹೇಳ್ತಾ ಇದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಜವಾಗಿ ಯೂಸ್ ಮಾಡುವಂತಹ ಸಾರ್ವಜನಿಕರಿಗೆ ಅದನ್ನು ತಡೆಯುವುದರ ಬಗ್ಗೆ, ಅಥವಾ ಅದನ್ನು ಮಾರಾಟ ಮಾಡುವಂತಹ ಅದನ್ನು ತಡೆಯುವುದರ ಬಗ್ಗೆ, ಅದನ್ನು ತಯಾರಿ ಮಾಡುವಂತಹ ಆ ಫ್ಯಾಕ್ಟ್ರಿಗಳನ್ನು ಯಾಕೆ ಅವರು ನಿಷೇಧ ಮಾಡ್ತಾ ಇಲ್ಲ? ಹಾಗೆಯೇ ಈ ಮಣ್ಣಿನ ದಿನಾಚರಣೆ ಕೂಡ ಹಾಗೆ. ಮಣ್ಣಿಗೆ ಬೇಕಾದಷ್ಟು ಒಂದು ಕಾಲದಲ್ಲಿ ಮನೆ ಮನೆಗೆ ಬಂದುಕೊಂಡು ಈ ಭತ್ತಕ್ಕೆ ಅಥವಾ ಈ ಕೃಷಿಗೆ ಈ ರೀತಿ ಔಷಧವನ್ನು ಸಿಂಪರಣೆ ಮಾಡಬೇಕು, ಇದು ಮಾಡಬೇಕು. ನಿಜವಾಗಿ ನಾವು ಗೊಬ್ಬರವನ್ನೇ ಹಾಕಿಕೊಂಡು ಮಣ್ಣಿನ ಫಲವತ್ತತೆ ಇರಬೇಕಂತ ಹೇಳಿ, ಅದು ಮುಂದೆಯೂ ತಲತಲಾಂತರಗಳಿಂದ ಆ ಫಲವತ್ತತೆ ಇರಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಬಂದವರು, ಅಥವಾ ನಮ್ಮ ಎಲ್ಲ ಹಿರಿಯರ ಕಾಲದಿಂದ. ಅದರ ನಂತರ ಬಂದು ನಮಗೆ ಈಗ ಭತ್ತದ ಬೆಲೆಯಲ್ಲಿ ಲಾಂಗ್ ವೆರೈಟಿ ಇತ್ತು, ಅದನ್ನು ಲೋಕಲ್ ವೆರೈಟಿ ತಂದು ಅದ ಮೇಲೆ ಅದು ಈ ರೀತಿ ಅವರ ಇದು ಪ್ರಕಾರ ಆಗಬೇಕಾದ್ರೆ ಅದಕ್ಕೆ ಪ್ರತಿ ತಿಂಗಳಲ್ಲಿ ಮಣ್ಣಿಗೆ ವಿಷಕಾರಿ ಅದು ಹಾಕದೇ ಇದ್ರೆ ಆ ಮಣ್ಣು ಅದಕ್ಕೆ ಬೇಕಾದಂತಹ ಇದು ಗೊಬ್ಬರ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ಕಡೆ ಮಾಡಬಹುದಿತ್ತಂತ. ಇನ್ನೊಂದು ಕಡೆ ನೀವೀಗ ಸಾಕಷ್ಟು ವರ್ಷಗಳಿಂದ ನೀವು ಕೂಡ ಗಮನಿಸ್ತಾ ಇದ್ರೆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ನೋಡೋದಾದ್ರೆ ಮೊದಲಲ್ಲಿ ಇದೀಗ ಮಳೆ ಬಂದಂತಹ ಸಂದರ್ಭದಲ್ಲಿ ಮಣ್ಣಿನ ವಾಸನೆ ಬರ್ತಾ ಇತ್ತು. ಬಟ್ ಅದೆಲ್ಲರೂ ಕೂಡ ಒಂದು ಕಡೆ ಆ ಮಣ್ಣನ್ನು ತಿನ್ಬೇಕು ಅನ್ನೋಷ್ಟು ಇಷ್ಟ ಆಗ್ತಾ ಇತ್ತು. ಬಟ್ ಇವತ್ತಿಗೆ ನಾವು ಆ ರೀತಿ ವಾಸನೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಇಲ್ಲ. ಇಂದಿನ ಕಾಲದಲ್ಲಿ ಒಂದು ಗದ್ದೆ ಉಳುಮೆ ಮಾಡಿದ ಮೇಲೆ ಆ ಗದ್ದೆ ಸುನಿಂದ ನಮ್ಗೆ ಆಚೆ ಈಚೆ ಸಂಚರಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಒಂದು ಒಳ್ಳೆಯ ಒಂದು ಪರಿಮಳ ಅದು. ಅದು ನಾವು ಯಾಕಂದ್ರೆ ಮೊದಲ ಮಳೆ ಬಂದಂತ ಸಂದರ್ಭದಲ್ಲಿ ಒಂದೆರಡು ಹನಿ ಬಿದ್ದಾಗ್ಲೇ ಎಷ್ಟು ಸ್ಮೆಲ್ ಬರ್ತಾ ಇತ್ತು. ಗದ್ದೆ ಉಳುಮೆ ಮಾಡಿದ ಮೇಲೆ ಪ್ರತಿಯೊಬ್ಬರು ಗದ್ದೆ ಉಳುಮೆ ಮಾಡಿ ಎಷ್ಟು ದಿವಸ ನಾವು ಅದಕ್ಕೆ ಬೀಜ ಹಾಕ್ಲಿಕ್ಕಾಗಲಿ ಅಥವಾ ನಾಟಿ ಮಾಡ್ಲಿಕ್ಕಾಗಲಿ ಎಷ್ಟು ದಿವಸ ನಾವು ಲೇಟ್ ಮಾಡಿದೆವು, ಅಷ್ಟು ಅದರಲ್ಲಿ ಅದು ಪರಿಮಳ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಅಷ್ಟು ಆ ಬೀಜ ಹಾಕಿದ ತಕ್ಷಣ ಕೂಡ ಅದು ಮೊಳಕೆ ಬರ್ತಾ ಇತ್ತು. ನಾಟಿ ಮಾಡಿದ ತಕ್ಷಣ ಅದು ಜೀವ ಹಿಡಿತಾ ಇತ್ತು. ಈ ರೀತಿ ಎಲ್ಲ ಆಗ್ತಾ ಇತ್ತು ಮೊದಲು. ಅದನ್ನೆಲ್ಲ ಈಗ ಇವತ್ತಿನ ಈ ಇದರಲ್ಲಿ ಈ ವೈಜ್ಞಾನಿಕ ರೂಪದಲ್ಲಿ ಮಾಡಿಕೊಂಡು ಹೋದಾಗ ಅದೆಲ್ಲ ಹಾಳಾಗ್ತಾ ಹೋಗಿದೆ. ಇವತ್ತಿನ ಈ ಕಾಂಕ್ರೀಟೀಕರಣ ಪ್ರಪಂಚದಿಂದಲೇ ಒಂದು ಕಡೆ ಮಣ್ಣು ಹಾಳಾಗ್ತಾ ಇದೆಯಾ ಅಂತ? ಅದು ಒಂದನೇದು. ನಿಜವಾಗಿ ಕಾಂಕ್ರೀಟೀಕರಣ ಅಂತೇಳಿ ಎಲ್ಲ ಕಡೆಯಲ್ಲಿ ಕೂಡ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರುವಂತದ್ದೆಲ್ಲ ಇದೇ ಕೆಮಿಕಲ್. ಅದರಿಂದಾಗಿ ಪರಿಸರ ಫುಲ್ ಹಾಳಾಗ್ತಾ ಇದೆ. ಮೊದಲಿಡಿದು ಟಾರ್ ರೋಡ್ ಮಾಡ್ತಾ ಇದ್ರು, ಅದರಿಂದ ಅಷ್ಟು ಇದು ಆಗ್ತಾ ಇರಲಿಲ್ಲ. ಈ ಕಾಂಕ್ರೀಟ್ ಇಂದಾಗಿ ಕೆಲವು ಉದಾಹರಣೆಗಳನ್ನು ಅದಕ್ಕೆ ಬೇಕಾದ್ರೆ ಹೇಳ್ಬಹುದು. ಆ ಕಾಂಕ್ರೀಟ್ ಇಂದಾಗಿ ನಿಜವಾಗಿ ಪರಿಸರದಲ್ಲಿ ಕಾಣಲಿಕ್ಕೆ ಸ್ವಚ್ಛ ಕಾಣ್ತದ್ದು ಮಾತ್ರ ಅಲ್ಲದೆ ಅದರಿಂದ ಎಷ್ಟು ನಮಗೆ ಪರಿಣಾಮ ಆಗ್ತದೆ ಅಂತೇಳಿ ಅದರ ಬಗ್ಗೆ ಯಾರು ಸಿದ್ಧ ಮಾಡಲೇ ಇಲ್ಲ. ಅದು ನಿಜವಾಗಿ ಅದು ಮುಂದಕ್ಕೆ ಬರ್ತದೆ ಅದು. ಇವತ್ತೆಲ್ಲ ಕಡೆ ಕೂಡ ನಾವು ಕಾಂಕ್ರೀಟ್ ಮಯ ಆಗಿದೆ. ಮನೆಯಿಂದ ಹಿಡಿದು ಅಂಗಲ ಬಿಟ್ಟು ರಸ್ತೆ ಕೂಡ ಬಂದು ಹಿಡಿದೀವಿ ನಾವೀಗ. ಹೌದು. ಯಾಕಂದ್ರೆ ಒಂದು ಮನೆ ಮುಂದೆ ಕೂಡ ಇದೀಗ ಒಂದು ಕಡೆಯಲ್ಲಿ ಸಿಮೆಂಟ್ ಇಂದ ಮಾಡಿರುವಂತದ್ದು ಈ ರೀತಿ ಎಲ್ಲ ಇರ್ತದೆ. ನಿಜವಾಗಿ ಮಳೆಗಾಲದಲ್ಲಿ ಆಗಲಿ ಅಥವಾ ನಾವೊಂದು ಮನೆಯಿಂದ ಚೆಲ್ಲಿದ ನೀರಾಗಲಿ ಈ ಮಣ್ಣಿಗೆ ಬಿದ್ದು ಅದು ಹಾವಿ ಆಗುವುದಕ್ಕೂ ಈ ಸಿಮೆಂಟಿಗೆ ಬಿದ್ದು ಅದು ಹಾವಿ ಆಗುವುದಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನೀರು ಇಂಗಿಸ್ತದೆ. ನೀವು ಒಂದು ಕಡೆಯಿಂದ ಇವರು ನೀರು ಇಂಗಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗಿ ಎಲ್ಲ ಅಂಗಳ ರಸ್ತೆ ಮನೆ ಎಲ್ಲ ಕಾಂಕ್ರೀಟ್ ಮಾಡಿದ ಮೇಲೆ ಈ ನೀರು ಎಲ್ಲಿಗೆ ಹಿಂಗ್ತದೆ ನೋಡಿ.
ಈಗ ಬೋರ್ವೆಲ್ ಮುಖಾಂತರ ಇಂಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಖಂಡಿತ ಎಷ್ಟು ಇಂಗಿಸಬಹುದು ನಮಗೆ ಅದಕ್ಕೆ? ನಿಜ ನಿಜ. ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಒಂದೊಂದು, ಈಗ ಅವರು ಹೇಳ್ತಾರೆ ಒಂದು ಬೋರ್ವೆಲ್ ತೆಗೆದು 50 ಮೀಟರ್ ನಂತರ ಇನ್ನೊಂದು ಬೋರ್ವೆಲ್ ಆಗಬೇಕಂತೇಳಿ. ಹಾಗಾದ್ರೆ ಈ 50 ಮೀಟರ್ ಪರಿಸರದ ಒಳಗಿನ ನೀರು ಎಲ್ಲಿ ಹೋಗಬೇಕು? ನಿಜ. ಹಾಗೆ ನೀವು ಒಂದು ಕಡೆ ಇದೀಗ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ನಿಮಗೆ ಈ ಆಸಕ್ತಿ ಯಾಕೆ ಬಂತು ಅಂತ? ನಮಗೆ ಆಸಕ್ತಿ, ನಾವು ಕೃಷಿಕರಾಗಿ ನಾವು ಹುಟ್ಟಿದವನು, ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿದವನು. ನಿಜವಾಗಿ ಕೃಷಿಯಲ್ಲಿ ಒಳ್ಳೆ ಒಂದು ನಮಗೆ ಒಂದನೇದಾಗಿ ನಮಗೆ ಹೆಲ್ತ್ ಇದೆ, ಸಿಗ್ತದೆ. ಎರಡನೇದಾಗಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ. ಕೃಷಿ 1980ರಿಂದಲೇ ನಾವು ಕೃಷಿಯಲ್ಲಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಕೃಷಿಕರಾಗಿ, ನನ್ನ ತಂದೆಯವರ ಹತ್ರ 6 ಜೊತೆ ಉಳುಮೆ ಮಾಡೋ ಕೋನ ಇತ್ತು. ಅಷ್ಟು ದೊಡ್ಡ ಕೃಷಿಕರಾಗಿದ್ದು ನಾವು. ಅಂದ್ರೆ ಕೃಷಿಯಲ್ಲಿ ದೊಡ್ಡ ಒಂದು ಉಲ್ಲಾಸ ಹೋಗಿತ್ತು. ನಾವು ಮಾತ್ರ ಅಲ್ಲ, ನಮ್ಮ ಪರಿಸರದಲ್ಲಿ ಕೂಡ ನಮ್ಮ ಗ್ರಾಮದಲ್ಲಿ 155 ಜೊತೆ ಕೋಣಗಳಿದ್ದವು. 7,000 ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶದಲ್ಲಿ, ಒಂದು ಗ್ರಾಮ, 145 ಜೊತೆ ಕೋಣ, 50 ಜೊತೆ ಕೋಣಗಳು ನಮ್ಮ ಗ್ರಾಮದಲ್ಲಿ ಇತ್ತು. ಆಗಿರುವಾಗ ನಾವು ಇದರಲ್ಲೇ ಬೆಳೆದು ಬಂದದ್ದು. ಇವತ್ತು ನಾವು ಮಾಡಬೇಕು, ನಾವು ತಿನ್ನಬೇಕು, ಇನ್ನೊಬ್ಬರಿಗೆ ತಿನ್ನಿಸಬೇಕು ಅಂತ ಒಂದು ಉದ್ದೇಶ ನಮ್ಮಲ್ಲಿ ಇತ್ತು. ಒಳ್ಳೆಯ ವಸ್ತನ್ನು ನಾವು ಮಾಡಬೇಕು, ನಾವು ತಿನ್ಬೇಕು, ಇನ್ನೊಬ್ಬರಿಗೆ ತಿನ್ನಿಸಬೇಕು ಅಂತ. ಆದರೆ ಈಗಿನ ಈ ಸರ್ಕಾರ, ಅಧಿಕಾರ ಎಲ್ಲ ನಮಗೆ ಮೋಸ ಮಾಡ್ತಾ ಇದ್ದೇವೆ. ಕೃಷಿಯನ್ನು ಸಂಪೂರ್ಣವಾಗಿ ಅದು ದೂಡ್ತಾ ಇದೆ. ನೀವು ಮೊದಲಿನಿಂದ ಕೂಡ ಒಂದು ಸಾಂಪ್ರದಾಯಿಕವಾದಂತಹ ಕೃಷಿಯನ್ನ ಮಾಡ್ಕೊಂಡು ಬಂದಿರುವಂತದ್ದು ಹೇಗೆ ಅಂತ, ಒಂದು ಸಾವಯವ ಕೃಷಿ ರೀತಿ ಇತ್ತ ಅಂತ? ಹೌದು, ಸಾವಯವ ಕೃಷಿ ಇತ್ತು. ನಾವು ಯಾವುದೇ ಫರ್ಟಿಲೈಸರ್ ಹಾಕ್ತಾ ಇರಲಿಲ್ಲ. ಬೂದಿ, ಹಟ್ಟಿ ಗೊಬ್ಬರ, ಎಲೆ ಗೊಬ್ಬರ, ಸೊಪ್ಪು ಇದನ್ನೆಲ್ಲ ಗದ್ದೆಗೆ ಹಾಕಿ ನಾವು ಬೇಕಾದಷ್ಟು ಭತ್ತವನ್ನು ಇಳುವರಿ ನಾವು ಪಡೆದವರು. ನಾವು ತಾಲೂಕು ಮಟ್ಟದಲ್ಲಿ ನಾವು ದಾಖಲೆ ಪ್ರಮಾಣದಲ್ಲಿ ಭತ್ತವನ್ನು ಪಡೆದವರು ನಾವು. ಈಗ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಾಗಿದೆ ಈಗ. ನಿಜ. ಮತ್ತೊಂದು, ಇದೀಗ ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತೇವೆ, ಇದೀಗ ಕೃಷಿಯಲ್ಲಿ ತೊಡಗಿಕೊಂಡಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ನಾವು ಇದೀಗ ಮುಸ್ಲಿಮರು ಕಡಿಮೆ ಸಂಖ್ಯೆಯಲ್ಲಿ ತೊಡಗಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡುವಂಥದ್ದು ಅಥವಾ ಬಿಸ್ನೆಸ್ ಮಾಡುವಂಥದ್ದು, ಆ ರೀತಿ ಮೈಂಡ್ ಜಾಸ್ತಿ ಇರ್ತಾರೆ. ಸೊ ನಿಮಗೆ ಆಸಕ್ತಿ ಹೇಗೆ ಬಂತು? ಇಲ್ಲ ಮೇಡಮ್, ನೋಡಿ, ನಮಗೆ ಒಂದು 5 ಎಕರೆ ಜಮೀನಿದ್ರೆ ಅಥವಾ ಇನ್ನೊಬ್ಬರಿಗೆ ಒಂದು ದಿವಸಕ್ಕೆ 50,000 ರೂಪಾಯಿ ಬಾಡಿಗೆ ಬರುವಂಥ ಒಂದು ಕಮರ್ಷಿಯಲ್ ಲ್ಯಾಂಡ್ ಇದ್ರೆ, ನಿಜವಾಗಿ ಅದಕ್ಕಿಂತಲೂ ಒಳ್ಳೆ ಇದು ಈ ಕೃಷಿ ಲ್ಯಾಂಡ್. ಅವನಿಗೆ ದಿವಸದ 24 ಗಂಟೆ ಅವನಿಗೆ ನಿದ್ದೆ ಬರುವುದಿಲ್ಲ, ಅವನು ತಲೆ ಬಿಸಿ ಇಲ್ಲ, ಅವನಿಗೆ ಪುರುಸೊತ್ತು ಕೂಡ ಇರುವುದಿಲ್ಲ, ಬ್ಯುಸಿಯಲ್ಲಿ ಇರ್ತಾನೆ. ನಾವು ಹಾಗಲ್ಲ. ನಾವು ಕೇವಲ ಈ ಕೃಷಿಯಲ್ಲಿ 5 ಗಂಟೆ 4 ಗಂಟೆ ದುಡಿಮೆ ಮಾಡಿ ಮತ್ತೆ ನಮ್ಮ ಮನೆಯಲ್ಲಿ ನಮಗೆ ಆರಾಮದಲ್ಲಿರ್ಬಹುದು. ಅದು ಯಾವುದೇ ಕೃಷಿಯಲ್ಲಿರಲಿ, ಯಾವುದೇ ಕೃಷಿಕನಾಗಿರಲಿ, ನಮ್ಗೆ ಇಡೀ ದಿವಸ ಅದರಲ್ಲಿ ದುಡಿಬೇಕಂತೇನಿಲ್ಲ. ಗಂಟೆ ಕಟ್ಟಲಿ, ನಮಗೆ 3 ಗಂಟೆ 4 ಗಂಟೆ ನಾವು ದುಡಿಮೆ ಮಾಡಿ ಮತ್ತೆ ಆರಾಮದಲ್ಲಿ ಇರ್ಬೋದು. ಬೇರೆ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಷ್ಟೋ ಅವನಿಗೆ ತಲೆ ಬಿಸಿ ಇರ್ತದೆ. ಒಂದು ಕಡೆ ಇಷ್ಟು ಟೈಮಿಂಗ್ ಅಂತ ಟೈಮಿಂಗ್. ಹೌದು, ನಮ್ಗೆ ಅದು ಯಾವುದಿಲ್ಲ. ನಮ್ಗೆ ನಾಳೆ ಒಂದು ಹೋರಾಟ ಮಾಡ್ಲಿಕ್ಕೆ, ಒಂದು ನಮ್ಮ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ, ಯಾವುದಕ್ಕೂ ನಮ್ಗೆ ಫ್ರೀ ಆಗ್ತದೆ. ನಾವು ಒಂದು ಅಂಗಡಿ ಓಪನ್ ಮಾಡಿಬಿಟ್ರೆ ಮತ್ತೆ ಬೆಳಿಗಿನ ತನಕ ಅವನು ಜೈಲಲ್ಲಿ ಇದ್ದಾಗೆ. ನಮ್ಗೆ ಹಾಗಲ್ಲ. ನಾವು ಕೃಷಿಕರಿಗೆ ಯಾರಿಗೂ ಆದ್ರೂ ಕೂಡ ಆ ಕೃಷಿ ನಮ್ಗೆ, ನನ್ನ ಮಟ್ಟಿಗೆ ಕೃಷಿ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಖುಷಿ ಆಗುವಂತಹ ಒಂದು ಇದು ವ್ಯವಸ್ಥೆ ಅದು. ಹೌದು. ಹಾಗೆ ನಿಮ್ಮ ತಂದೆ ಕೂಡ ಕೃಷಿ ಮಾಡ್ತಾ ಇದ್ರು, ಅದೇ ರೀತಿ ನೀವು ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಇದೀಗ ಬೇರೆ ಯಾರಾದ್ರೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂತದ್ದು ಅಥವಾ ನಿಮ್ಗೆ ಯಾವ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ? ಇಲ್ಲ, ನನ್ನ ನಂತರದ ಈಗ ನಿಜವಾಗಿ ನಾನೀಗ ಹೇಳಿದಲ್ಲ, ನಾನೀಗ ನಮ್ಮ ಗ್ರಾಮದಲ್ಲಿ 7,500 ಜನಸಂಖ್ಯೆ ಇರುವಂತಹ ಈ ಗ್ರಾಮದಲ್ಲಿ 155 ಜೊತೆ ಕೋಣಗಳಿಟ್ಟು ಯಾರೆಲ್ಲ ಬೇಸಾಯ ಮಾಡ್ತಾ ಇದ್ರ, ಅದು ನನ್ನ ಹೆಜ್ಜೆಯವರು. ನನ್ನ ನಂತರದ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ನಂತರದವರು ಕೂಡ ಈ ಕೃಷಿಯಲ್ಲೇ ತೊಡಗಿಸಿಕೊಂಡು ಬರುವುದನ್ನು ನಮಗೆ ಸರಿಯಾದ ಧಾರಣೆ ಸಿಗದೇ ಇದ್ದ ಕಾರಣ ನಮ್ಮ ಮಕ್ಕಳು ಬೇಸತ್ತುಕೊಂಡು ಇದು ಅವರು ಬೇರೆ ಬೇರೆ ದಾರಿ ಹಿಡ್ಕೊಂಡಾಗಿದೆ. ಇದು ನಮ್ಮ ನಂತರ ಇನ್ನೂ ಈ ಕೃಷಿ ಕಾಣಲಿಕ್ಕಿಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಇದು ಕಾಣಲಿಕ್ಕಿಲ್ಲ. ನಾವೀಗ ಎಲ್ಲ ಭತ್ತ ಆಗಲಿ, ಅಡಿಕೆ ಆಗಲಿ, ತೆಂಗು, ಬೀಜ ಎಲ್ಲ ಕೃಷಿ ಚಟುವಟಿಕೆಲ್ಲ ನಮಗೆ ಮಾಡಲಿಕ್ಕೂ ಗೊತ್ತಿದೆ, ಮಾಡಿಸ್ಲಿಕ್ಕೂ ಗೊತ್ತಿದೆ. ನಮ್ಮ ಮಕ್ಕಳು ಇನ್ನು ಇದರ ಹತ್ತಿರ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು 15 ವರ್ಷದ ಹಿಂದೆಯಿಂದಲೇ ಯಾವುದು ರೈತ ಬೆಳೀತಾನೆ ಅದಕ್ಕೆ ಯೋಗ್ಯವಾದಂತಹ ಧಾರಣೆ ಸಿಗದೇ ಇದ್ದ ಕಾರಣ ಈ ಅಪ್ಪನಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಅವರು ಬೇರೆ ದಾರಿ ನೋಡ್ತಾರೆ. ಇದರಿಂದ ನಾವು ಯಾವಾಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಇನ್ನು ಯಾವಾಗ ಇದರಲ್ಲಿ ನಾವು ಮುಂದೆ ಬರಲಿಕ್ಕೆ ಅಂತೇಳಿ ಬೇಸರಿಸಿಕೊಂಡು ಅವರು ನಾನು ನನ್ನ ಮಕ್ಕಳು ಹಾಗೆ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಎಲ್ಲ ಬೇರೆ ಬೇರೆ ಇಲಾಖೆ ಹೋಗಿ ಆಗಿದೆ. ನಮ್ಮ ನಂತರ ಈ ಹೈನುಗಾರಿಕೆ, ಈ ಕೃಷಿ
ಅದು ಇನ್ನೂ ಕೂಡ ಅದು ಮರೆತು ಹೋಗುವಂತಹ ಒಂದು ವ್ಯವಸ್ಥೆ, ಮರೆತು ಬಿಡಬೇಕಾಗ್ತದೆ. ಇದೀಗ ನಿಮ್ಮ ಒಂದು ಕೃಷಿ ಅಂದ್ರೆ ನಿಮ್ಮ ಹಿಂದಿಂದ ಕೂಡ ನೀವು ಕೃಷಿಯಲ್ಲಿ ತೊಡಗಿಕೊಂಡು ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡಿದ್ರೆ ನೀವು ಯಾವ್ಯಾವ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರೆ, ಯಾವ್ಯಾವ ರೀತಿ ಕೃಷಿ ನೀವು ಮಾಡ್ತಾ ಇದ್ದೀರಾ ಅಂತ? ನಮ್ಮ ತಂದೆಯವರ ಕಾಲದಲ್ಲಿ ಇದ್ದದೆಲ್ಲ ಭತ್ತ ಇತ್ತು, ಬೇಕಾದಷ್ಟು. ಅಡಿಕೆ ಕಡಿಮೆ ಇತ್ತು. 1982 ನಂತರ ಮಂಗಳೂರಿಗೆ ನೀರಿನ ಸಮಸ್ಯೆ ಆಯಿತು. ಆ ನಂತರ ನಾವು ಅದನ್ನು ಈ ಕೃಷಿ ಮಾಡಬೇಕಾದ್ರೆ ನಮ್ಮ ಮಂಗಳೂರಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆ ನದಿ ಬದಿಯಲ್ಲಿರುವಂತಹ ಎಲ್ಲ ಜನರು ಆ ಸಮಯದಲ್ಲಿ ಕೃಷಿ ಮಾಡ್ತಾ ಬರ್ತಾ ಇದ್ರು. ಅದೇ ರೀತಿ ಕುಮಾರಧಾರೆ ಆ ಭಾಗದ ಜನರು ಕೂಡ ಈ ಕೃಷಿ ಭತ್ತದ ಕೃಷಿ ಮಾಡಬೇಕಾದ್ರೆ ನದಿ ಪಕ್ಕದಲ್ಲಿ ಆಸುಪಾಸಿನ ಇರುವವರು ಮಾತ್ರ. ಈ ನದಿ ಬದಿಯಲ್ಲಿ ಮಂಗಳೂರಿಗೆ ನೀರಿಲ್ಲ ಅಂತ ಹೇಳಿ ನದಿ ಬದಿಯ ಪಂಪ್ಗಳನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಹೊರಟ ಮೇಲೆ ನಾವು ಅದನ್ನು ಬಿಟ್ಟು ನಾವು ತೋಟಕ್ಕೆ ಇಳಿದೇವೆ. ಈಗ ತೋಟ ಮಾಡಿಕೊಡಿದ್ದೇವೆ. ಈಗ ಭತ್ತದ ಕೃಷಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟಿದ್ದೇವೆ. ಈಗ ಬರೀ ತೋಟ ಮಾತ್ರ. ತೋಟಕ್ಕಾದ್ರೆ ವಾರಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ ಹೀಗೆ ನೀರು ಕೊಟ್ಟರೆ ಸಾಕಾಗ್ತದೆ. ಭತ್ತದ ಬೆಳೆಯನ್ನು ನಾವು ಬಿಟ್ಟಿದ್ದೇವೆ ಈಗ. ಹೌದು. ಇದೀಗ ಒಂದು ಕಡೆ ಹೇಳ್ತಾರೆ, ಇದೀಗ ಮಿಶ್ರ ಬೆಳೆಯನ್ನ ಬೆಳೆದ್ರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮಿಶ್ರ ಬೆಲೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ? ಅದು ಖಂಡಿತ, ಅದು ಹೌದು, ಖಂಡಿತವಾಗಿಯೂ ಮಿಶ್ರ ಬೆಲೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಪ್ರಯತ್ನ ಮಾಡಿದಾಗಿದೆ. ಯಾವುದು ಕೃಷಿಯಲ್ಲಿ ಮಣ್ಣಿನಲ್ಲಿ ಒಬ್ಬ ಪ್ರೀತಿ ಇಟ್ಟರೆ ನಿಜವಾಗಿಯೂ ಆ ಮಣ್ಣು ಒಬ್ಬರನ್ನು ಸೋಲಿಸಿದ್ದು ಚರಿತ್ರೆಯಲ್ಲೇ ಇಲ್ಲ. ಖಂಡಿತವಾಗಿಯೂ ಯಾವುದೇ ಮಿಶ್ರ ಬೆಲೆ ಯಾಕೆ ಆಗುವುದಿಲ್ಲ? ಈಗ ನಿಜವಾಗಿ ಉದಾಹರಣೆಗೆ ಒಂದು ಅಡಿಕೆ ಮರ ನಟ್ಟು ಅದನ್ನು ಹೇಳ್ತಾರೆ ಅದು 3 ವರ್ಷದಲ್ಲಿ ಫಸಲು ಬರ್ತದೆ ಅಥವಾ 4 ವರ್ಷದಲ್ಲಿ ಫಸಲು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂದೆ ಯಾಕೆ ಬರುವುದಿಲ್ಲ ಅಂತೇಳಿ ಆ ಪ್ರಯತ್ನ ಯಾರೂ ಮಾಡಲಿಲ್ಲ. ಮಾಡಿದ್ರೆ ನಿಜವಾಗಿ 1.5 ವರ್ಷದಲ್ಲಿ ಫಸಲು ಬಂದದ್ದು ನನ್ನಲ್ಲಿದೆ, ಬರ್ತದೆ. ಒಂದು ಬಾಳೆಗೊನೆ ಆಗಲಿ ಅಥವಾ ಒಂದು ಕರಿಮೆಣಸು ಆಗಲಿ, ಅದರಲ್ಲಿ ಆಗುವುದಿಲ್ಲ. 4 ಜನ ಸೇರಿಕೊಂಡು ಹೇಳ್ತಾರೆ ಇದರಲ್ಲಿ ಆಗುವುದಿಲ್ಲ ಅಂತೇಳಿ. ಆಗುವುದಿಲ್ಲ, ಆಗುವುದಿಲ್ಲ ಯಾಕೆ ಅಂತ ಹೇಳಿ ನಾವು ಅದನ್ನು ಪ್ರಯತ್ನ ಮಾಡಬೇಕು. ಮಾಡಿದರೆ ಖಂಡಿತವಾಗಿ ಎಲ್ಲ ಬೆಳೆಯನ್ನು ಕೂಡ ನಮ್ಮ ತೋಟದಲ್ಲಿ ಬೆಳಿಗ್ಗೆ ಸಾಧ್ಯ ಆಗ್ತದೆ. ಒಂದು ಕಡೆ ಪ್ರಯತ್ನ ಪಡಬೇಕು, ನಾವು ಪ್ರಯತ್ನ ಬೇಕು. ಅಥವಾ ಒಬ್ಬರನ್ನೊಬ್ಬರ ಕಾಂಟ್ಯಾಕ್ಟ್ ಆಗಬೇಕು. ಪ್ರಯತ್ನ ಅತಿ ಮುಖ್ಯ. ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಇನ್ನೊಂದು ಕೂಡ ಹೈನುಗಾರಿಕೆನ ಕೂಡ ನೀವು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ಇದರಿಂದ ಏನೋ ಒಂಥರ ಕಷ್ಟ ಆಗೋದಿಲ್ವಾ ಅಂತ? ಈಗ ಒಂದು ಕಡೆ ಕೃಷಿಯನ್ನು ಮಾಡಬೇಕು, ಇನ್ನೊಂದು ಕಡೆ ಹೈನುಗಾರಿಕೆನ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ನನಗೆ ಕಷ್ಟ ಆದರೂ ಕೂಡ ನನ್ನ ಮನಸ್ಸಿಗೆ ಬಹಳ ನೆಮ್ಮದಿ ಆಗ್ತದೆ ಇದರಲ್ಲಿ. ಅದರಲ್ಲಿ ಇದು ಈ ಹೈನುಗಾರಿಕೆಯಲ್ಲಿ ದಿವಸಕ್ಕೆ 80 ಲೀಟರ್ ಹಾಲು ನಾವು ಮನೆಯಲ್ಲೇ ಪ್ಯಾಕೆಟ್ ಮಾಡಿ ಮನೆಗೆ ಡೋರ್ ಡೆಲಿವರಿ ಸಪ್ಲೈ ಮಾಡ್ತಾ ಇದ್ದೇವೆ ನಾವು. ನಮಗೆ ಒಂದು 20 ವರ್ಷದಿಂದ ಒಂದು 50-60 ಮನೆಗಳು ನಮಗೆ ಪರ್ಮನೆಂಟ್ ಆಗಿದೆ. ನಮ್ಮ ಮೇಲೆ ಒಂದು ವಿಶ್ವಾಸವೂ ಇದೆ, ನಮ್ಮ ಮೇಲೆ ಪ್ರೀತಿಯೂ ಇದೆ. ಹಾಗೆ ನಾನು ಹೇಳೋದು, ನಾವು ಮಾಡಬೇಕು, ನಾವು ಕುಡಿಬೇಕು, ಇನ್ನೊಬ್ಬರಿಗೆ ಕುಡಿಸಬೇಕು, ಕೊಡಬೇಕು ಅಂತೇಳಿ. ಕಷ್ಟ ಆಗ್ತದೆ. ಕಷ್ಟ ಆದರೂ ಕೂಡ ನಮಗೆ ಮನಸ್ಸು ಸಮಾಧಾನ ಇರ್ತದೆ. ನೋಡಿ, ಈಗ ಎಷ್ಟು ಇದ್ರೂ ಕೂಡ ನಾನು ಇಲ್ಲಿಗೆ ನಿಮ್ಮ ಹತ್ರ ಬಂದಿದ್ದೇನೆ ಮಾತಾಡಲಿಕ್ಕೆ. ಅದಲ್ಲಿ ಬೇರೆ ಅಂಗಡಿ ಆದರೆ, ಬೇರೆ ಬಿಸ್ನೆಸ್ ಆದರೆ ನನಗೆ ಈ ಸಮಯ ಸಿಗುವುದಿಲ್ಲ. ಇನ್ನು ನನಗೆ ಸಮಯ ಇದೆ, ನನಗೆ ಹೋಗಿ 4 ಗಂಟೆ ಮೇಲೆ ನನ್ನ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಾವು ಕೂಡ ಒಂದು ಕಡೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಸಾಯಂಕಾಲ ನಿನ್ನೆ ಕೇಳಿದಿರಿ, ಸಾಯಂಕಾಲ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದು ನನ್ನ ಅಮೂಲ್ಯ ಸಮಯ. ಅದರ ಮಧ್ಯೆಯಲ್ಲಿ ನಮ್ಗೆ ಹೋಗ್ಬೋದು, ಬರ್ಬೋದು. ಹಾಗೆ ನಮ್ಗೆ ಅದರಲ್ಲೊಂದು ಖುಷಿ ಇದೆ. ಹೈನುಗಾರಿಕೆಯಲ್ಲಿ ನನ್ನ ಮಿಸ್ಸಸ್ ನನಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಪ್ಯಾಕೆಟ್ ಮಾಡ್ಲಿಕ್ಕೆಲ್ಲ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಈಗ ಎಷ್ಟೋ ಜನ ಹೇಳ್ತಾರೆ, ಒಂದು ಕಡೆಯಲ್ಲಿ ಈ ಕೃಷಿಯಿಂದಾಗಿ ಕೂಲಿ ಕಾರ್ಮಿಕರು ಒಂದು ಕಡೆ ಸಿಗೋದಿಲ್ಲ, ಹಾಗಾಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಈಗಾಗಲೇ ನಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಯಾರು ಕೂಡ ಒಂದು ಕಡೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ನಮ್ಗೊಂದು ಕಡೆ ನಷ್ಟ ಆಗುತ್ತೆ ಕೃಷಿ ಮಾಡೋದ್ರಿಂದ ಅನ್ನುವಂಥ ಮಾತು ಬರುತ್ತೆ. ನಮಗೆ ನಾವು ಕೂಡ ಒಂದು 2.5 ಸಾವಿರ ಗಿಡ ನನ್ನ ಹತ್ರ ಇದೆ, ಅಡಿಕೆ ಗಿಡ. ಹಾವೇರಿಯಿಂದ ನಮಗೆ ಪ್ರತಿ ವರ್ಷ 5 ಜನ 6 ಜನ 7 ಜನ ನಾವು ತರಿಸ್ತೇವೆ ಅಲ್ಲಿಂದ. ತಂದು ನಾನು, ನನ್ನ ಅಣ್ಣಂದು ಜೊತೆಯಲ್ಲಿ ನನ್ನ ಇಬ್ಬರು ಫ್ರೆಂಡ್ ಇದ್ದಾರೆ, ಅವರದ್ದು, ಈ 3 ಜನ ಒಟ್ಟಿಗೆ ಸೇರಿ ನಮ್ದೆಲ್ಲ ಗೊಬ್ಬರ ಹಾಕ್ಲಿಕ್ಕೆ, ಬುಡ ಬಿಡಿಸೋದು, ಸೊಪ್ಪು ಹಾಕಿ ಎಲ್ಲ ಕೆಲಸ ಕಾರ್ಯ ಮಾಡಿ ಅವರ ಕೈಯಲ್ಲಿ ಬಿಟ್ಟು ಬಿಟ್ರೆ ಆಮೇಲೆ ಬರೀ ನೀರು ಹಾಕುವಂಥದ್ದು, ತೋಟಕ್ಕೆ ಹೋಗಿ ಬರುವಂಥದ್ದು, ಅದು ನಾವು ಮಾಡ್ತಾ ಹೋಗ್ತಾ ಇರ್ತೇವೆ. ನಮ್ಗೆ ಅದರಲ್ಲಿ ಸಮಸ್ಯೆ ಏನಿಲ್ಲ. ಇಷ್ಟು ತನಕ ಸಮಸ್ಯೆ ಆಗ್ಲೂ ಇಲ್ಲ. ಓಕೆ, ಇದನ್ನ ಬರೋ ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ.
ಎಸ್ ವೀಕ್ಷಕರು, ಈಗಾಗಲೇ ನೋಡೋದಾದ್ರೆ ಇವತ್ತು ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿ ವಿಶ್ವ ಮಣ್ಣಿನ ದಿನವನ್ನು ಆಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ಲಿ ಮಣ್ಣಿನ ಬಗ್ಗೆ ಒಂದು ಕಡೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ನೋಡೋದಾದ್ರೆ ಇದೀಗ ಸಾಕಷ್ಟು ರೀತಿಯ ಹವಾಮಾನ ವೈಪರೀತ್ಯ ಇರ್ಬೋದು, ಇತರ ಸಾಕಷ್ಟು ಕಾರಣಗಳಿಂದಾಗಿ ಮಣ್ಣು ಒಂದು ಕಡೆ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ದೇಶಗಳು ಸೇರಿ ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡಿದ್ರೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಆಚರಣೆಯನ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಇದಿನಬ್ಬ ಅವರು ಕೂಡ ಒಬ್ಬರು ಕೃಷಿಕರು, ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಕೃಷಿಯಲ್ಲಿ ಕೂಡ ತೊಡಗಿಕೊಂಡವರು. ಹಾಗಾಗಿ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಮರಳಿ ಮಣ್ಣಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಇದೀಗ ಜನರಲ್ಲಿ ಒಂದು ಕಡೆ ಮಣ್ಣಿನ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರಲ್ಲಿ ಅಟ್ಲೀಸ್ಟ್ ಮಣ್ಣಿನನ್ನ ಇನ್ನಷ್ಟು ಆದ್ರೂ ಕೂಡ ಅಟ್ಲೀಸ್ಟ್ ಸಂರಕ್ಷಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಈ ದಿನಾಚರಣೆಯನ್ನ ಆಚರಣೆ ಮಾಡೋದ್ರ ಮೂಲಕ ಅವರಲ್ಲಿ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಒಂದು ಕಡೆ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಈಗಾಗಲೇ ಈ ದಿನ ಅವರೇ ನಾವು ಒಂದು ಕಡೆ ಮಾತಾಡ್ತಾ ಇದ್ವಿ, ಮಣ್ಣನ್ನ ಒಂದು ಕಡೆ ರಕ್ಷಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ವಿಶ್ವ ಮಣ್ಣಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇರುವಂಥದ್ದು ಅಂತ ಈಗಾಗಲೇ ನಾವು ಮಾತಾಡ್ತಾ ಹೇಳಿದ್ವಿ. ಒಂದು ಕಡೆಯಲ್ಲಿ ಕೃಷಿಗೆ ಇದೀಗ ನಷ್ಟ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಇದೀಗ ಕೂಲಿ ಕಾರ್ಮಿಕರ ಸಂಖ್ಯೆ ಕೂಡ ಒಂದು ಕಡೆ ಕಡಿಮೆ ಆಗ್ತಿದೆ, ಆ ನಿಟ್ಟಿನಲ್ಲಿ ಕಷ್ಟ ಆಗ್ತಿದೆ ಅಂತ. ಬಟ್ ಇದೀಗ ನೀವು ಹೇಳಿದ್ರಿ ನಾವು ಕೂಡ ಒಂದು ಕಡೆ ನಮಗೆ ಕಷ್ಟ ಆಗ್ತಿಲ್ಲ, ಬಟ್ ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಎಲ್ಲೊಂದು ಕಡೆ ಜನರಿಗೆ ಇದೀಗ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು ಅಂತ. ಹೌದು, ನಿಜ. ನಾನದನ್ನು ಮಾಡಿಯೇ ಮುಗಿಸ್ತೇನೆ ಅಂತ ಹೇಳಿ ಮಾಡಿದ್ರೆ ಖಂಡಿತವಾಗಿ ಆಗ್ತದೆ. ನೋಡಿ, ನಮ್ಮ BC ರೋಡ್ ಬಂಟ್ವಾಳದಲ್ಲಿ 1.5 ಎಕರೆ ಜಮೀನು 8 ವರ್ಷದಿಂದ ಅದು ಪಾಳು ಬಿದ್ದಂತಹ ಒಂದು ಗದ್ದೆ. ಆ ಗದ್ದೆಯನ್ನು ಮೂಡಬಿದಿರೆ ಆಳ್ವಾಸ್ ಕಾಲೇಜಿನ ಮಕ್ಕಳಿಂದ ರೈತರ ನಡಿಗೆ ವಿದ್ಯಾರ್ಥಿಗಳ ಕಡೆಗೆ ಎಂಬ ಒಂದು ಘೋಷಣೆಯೊಂದಿಗೆ 1.5 ಎಕರೆ ಗದ್ದೆಯನ್ನು 1.5 ಗಂಟೆಯಲ್ಲಿ ನೇಜಿ ತೆಗೆದು ಆ ಮಕ್ಕಳ ಒಟ್ಟಿಗೆ ನಾವು ಅದನ್ನು ನಾಟಿ ಮಾಡಿಸಿದ್ದೇವೆ. 8 ವರ್ಷದಿಂದ ಪಾಲು ಬಿದ್ದಂತಹ ಒಂದು ಗದ್ದೆ ಯಾಕೆ ಹಾಗಾದ್ರೆ ಆಯ್ತದು? ಇದು ನಮ್ಮ ಹತ್ರ ಬೇಕು, ನಾವು ಮಾಡ್ತೇವೆ ಅಂತ ಹೇಳಿ ಮಕ್ಕಳಿಗೂ ಕೂಡ ನಾವು ಎಲ್ಲ ಪ್ರತಿಯೊಂದು ಕೃಷಿಯ ಬಗ್ಗೆ ಬರೀ ಪಾಠದೊಂದಿಗೆ ಮಕ್ಕಳ ಪಾಠದೊಂದಿಗೆ ಕೃಷಿಯನ್ನು ಕೂಡ ಆ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ನಿಜವಾಗಿ ಅವರು ಕೃಷಿ ಏನು, ಅದರಲ್ಲಿ ಸುಲಭ ಯಾವುದು, ಅದರಲ್ಲಿ ಕಷ್ಟ ಯಾವುದು ಅವರು ಮಾಡ್ತಾರೆ. ಅವರ ಮನೆಯಲ್ಲಿ ಇದ್ರೆ ಅದನ್ನು ಮಾಡಲಿಕ್ಕೆ ಅವರ ಮನೆಯವರ ತಂದೆ ತಾಯಿಯವರೊಂದಿಗೆ ಸಹಾಯ ಮಾಡ್ತಾರೆ. ಅವರು ಅವರೊಟ್ಟಿಗೆ ಚರ್ಚೆ ಮಾಡ್ತಾರೆ. ನಾವು ಶಾಲೆಯಲ್ಲಿ ಮಾಡಿದ್ದೇವೆ, ನಮಗೆ ಸ್ವಲ್ಪ ಗದ್ದೆ ಇದೆ, ನಾವು ಅದನ್ನು ಮಾಡುವ. ಪರಿಸರದ ಮಕ್ಕಳನ್ನು ಸೇರಿಸಿಕೊಂಡು ಅಥವಾ ಅವರ ಕ್ಲಾಸ್ಮೇಟ್ಗಳನ್ನು ಸೇರಿಸಿಕೊಂಡು ಯಾಕೆ ಅವರು ಮಾಡಬಾರ್ದವರು? ನಿಜ, ಆ ರೀತಿ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ನಿಜ. ಹಾಗೆ ಇನ್ನೊಂದು ಕಡೆ ಇದೀಗ ನಾವು ಈ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಕೀಟನಾಶಕಗಳಿರಲಿಲ್ಲ ಅಥವಾ ಯಾವುದೇ ರೀತಿಯ ರಸಗೊಬ್ಬರಗಳಿರಲಿಲ್ಲ. ಆ ನಿಟ್ಟಿನಲ್ಲಿ ಒಂದು ಕಡೆ ಮಣ್ಣಿನಲ್ಲಿ ಅಷ್ಟೊಂದು ಫಲವತ್ತತೆ ಇತ್ತು, ಹಾಗಾಗಿ ನಾವು ಉತ್ತಮವಾದಂತಹ ಬೆಳೆಯನ್ನ ಬೆಳೀತಾ ಇದ್ವಿ, ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು ಆ ಸಂದರ್ಭದಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೀಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸುವಂತದ್ದಾಗಿರ್ಬೋದು, ಇದರಿಂದನೇ ಒಂದು ಕಡೆಯಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆಯಾ ಅಂತ? ಖಂಡಿತವಾಗಿ ಕಡಿಮೆ ಆಗ್ತಿದೆ. ಯಾಕಂತ ಹೇಳಿದ್ರೆ ರೈತನ ಮಿತ್ರ ಅಂತ ಹೇಳಿದ್ರೆ ಎರೆಹುಳ ಗೊಬ್ಬರ, ಎರೆಹುಳ ಅದು 50 ಸೆಂಟ್ ಜಾಗಕ್ಕೆ 2.5 kg ಅದನ್ನು ಹಾಕ್ತೀವಿ ಹೊಯ್ಗೆಯಲ್ಲಿ ಮಿಶ್ರಣ ಮಾಡಿ. 24 ಗಂಟೆ ಆ ನೀರು ಪಾಯ್ಸನ್ ಆಗಿರ್ತದೆ. ಅದರ ಅಡಿಯಲ್ಲಿರುವಂತಹ ಎಲ್ಲ ಎಳೆ ಹುರ ಅದು ಮೇಲೆ ಸತ್ತು ಬರ್ತದೆ. ಎಷ್ಟು ಪಾಯ್ಸನ್ ಇರ್ಬೋದು ಅದು ನೀವು ಆಲೋಚನೆ ಮಾಡಿ. ಅದರಲ್ಲಿ ಆ ಗದ್ದೆಯ ಭತ್ತ ತೆನೆಯನ್ನಾಗಲಿ ಭತ್ತದ ಪೈರನ್ನಾಗಲಿ ದನಗಳು ತಿಂದರೆ ಸಾಯ್ತದೆ. ಅಷ್ಟು ಪಾಯ್ಸನ್ ಇರುವಾಗ ಅದು ಜನರಿಗೆ ಎಷ್ಟು ಮಣ್ಣೇನಾಗ್ಬೋದು ಅಥವಾ ಅದನ್ನು ತಿಂದಂತಹ ಜನರಿಗೆ ಏನಾಗ್ಬೋದು? ಇದನ್ನು ನಿಜವಾಗಿ ಎಲ್ಲ ಆವತ್ತಿನಿಂದಲೇ ಅಷ್ಟು ಪಾಯ್ಸನ್ ವಸ್ತುಗಳನ್ನು ಇದಕ್ಕೆ ಮಾಡಬಾರ್ದಿತ್ತು.
ಓಕೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡಿದಾಗ ಇದೀಗ ಭತ್ತಕ್ಕಾಗಿರ್ಬೋದು, ಇನ್ನು ಯಾವುದೇ ಒಂದು ಗಿಡಗಳಿಗೆ ಹುಳ ಬೀಳುತ್ತೆ ಅನ್ನೋ ಕಾರಣದಾಗ ಕೀಟನಾಶಕವನ್ನು ಬಳಕೆ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಒಂದು ಕಡೆ ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಅಂತ? ನಿಜವಾಗಿ ಕೀಟನಾಶಕ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ ನಿಜವಾಗಿ ಅದು ಕೀಟನಾಶಕ ಬಿಟ್ಟರೆ ಮಾತ್ರ ಅದನ್ನು ಕಂಟ್ರೋಲ್ಗೆ ತರಲಿಕ್ಕೆ ಸಾಧ್ಯತೆ ಉಂಟಾ? ಅದಕ್ಕೆ ಬೇರೆ ಏನಾದರೂ ನಮ್ಮ ಈಗ ಕೆಲವರು ಮಾಡಬಹುದಾ ನೋಡಿ, ಕೆಲವರು ಆಯುರ್ವೇದಿಕ್ ಮದ್ದು ಮಾಡ್ತಾರೆ, ಕೆಲವರು ಇಂಗ್ಲಿಷ್ ಮದ್ದು ಮಾಡ್ತಾರೆ. ಯಾಕೆ ಇದನ್ನು ಮಾಡ್ತಾರೆ? ಹಾಗೆ ಗಿಡಗಳಿಗೆ ಕೂಡ ಇದನ್ನು ನಾವು ಯಾಕೆ ಮಾಡಿ ನೋಡಬಾರದು ಎಂಬ ಆ ಒಂದು ಚಿಂತೆ ಮಾಡಲಿಲ್ಲ ಯಾರು ಕೂಡ. ನಿಜವಾಗಿ ಅದನ್ನು ಮಾಡಿದರೆ ಅದಾಗ್ತದೆ. ನಾವು ನೋಡಿ, ನಮ್ಮ ಮನೆಯಲ್ಲಿ ಹೂವಿನ ಗಿಡ ಇದೆ, ತರಕಾರಿ ಇದೆ, ಎಲ್ಲ ಇದೆ. ನಾವು ಅದಕ್ಕೆ ಏನಾದರೂ ಹುಳ ಬಾಧೆ ಏನಾದರೂ ಬಂದರೆ ಸಗಣಿ ನೀರನ್ನು ತೆಳು ಮಾಡಿ ನಾವು ಅದಕ್ಕೆ ಚೆಲ್ತೇವೆ. ಅದು ಯಾವುದೇ ಕೀಟ ಅದಕ್ಕೆ ಬರುವುದಿಲ್ಲ. ಕೀಟನಾಶಕವನ್ನು ಹಾಕಬೇಕು ಅಂತಿಲ್ಲ, ಏನಾದ್ರೂ ಬೇರೆ ರೀತಿಯಲ್ಲಿ. ಹೌದು, ನಾವು ತಿನ್ನುವಂತಹ ವಸ್ತು ನಾವು ಅದಕ್ಕೆ ಹಾಕುವುದಿಲ್ಲ ಅಂತೆಲ್ಲ ಚಾಲೆಂಜ್ ಮಾಡಿ ಅದನ್ನು ಮಾಡಿ ತೋರಿಸಿದ್ದೇನೆ, ಮಾಡ್ಬೋದು ಅದನ್ನು. ಒಂದು ವೇಳೆ ಕೀಟನಾಶಕವೇ ಆಗಬೇಕಾ ಅಂತಾದ್ರೆ ಆ ಸಾಮಾನನ್ನು ಅದು ಹಾಕದೆ ಯಾವುದೇ ಬದಲಾವಣೆ ಬೇರೆ ಯಾವ್ದು ವಸ್ತು ಇದೆ ಅದನ್ನು ನಮಗೆ ಮಾಡ್ಬೋದಲ್ಲ. ಹೌದು, ನಿಜ. ಆ ರೀತಿ ಒಂದು ಮಾಡಿದ್ರೆ ಅಟ್ಲೀಸ್ಟ್ ನೋಡ್ಬೋದು ಅಂತ. ನಿಜ, ಪ್ರಯೋಗ ಮಾಡಬಹುದು. ಹೌದು, ನಿಜ. ಮತ್ತೆ ಈ ಕೀಟನಾಶಕವನ್ನು ಇದೀಗ ಒಂದು ಕಡೆ ಸಿಂಪಡಿಸೋದ್ರಿಂದ, ಈಗ ನಾವು ಗದ್ದೆಯಲ್ಲಿ ಒಂದು ಕಡೆ ಭತ್ತಕ್ಕೆ ಕೀಟನಾಶಕವನ್ನ ಸಿಂಪಡಿಸೋದ್ರಿಂದ ಗಿಡಗಳಿಗೆ ಆ ಸಂದರ್ಭದಲ್ಲಿ ನೀರಿಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಏಡಿ ಇರುತ್ತೆ, ಜೊತೆಗೆ ಮೀನಿರುತ್ತೆ, ಎಲ್ಲೋ ಒಂದು ಕಡೆ ಜೀವ ಸಂಕುಲಗಳು ಕೂಡ ನಾಶ ಆಗ್ತಿದೆಯಾ ಅಂತ? ನಾಶ ಆಗ್ತದೆ. ಅದೇ ನನಗೆ ಹೇಳಿದಾಗೆ ಎರೆಹುಳ ಮಾತ್ರ ಅಲ್ಲ, ಆ ಗದ್ದೆಯಲ್ಲಿ ಏನೆಲ್ಲ ಇದೆ, ಏಡಿ ಆಗಲಿ, ಬೇರೆ ಹುಳು ಜಂತುಗಳಾಗಲಿ, ಸಣ್ಣ ಸಣ್ಣ ಹಾವುಗಳಾಗಲಿ ಎಲ್ಲ ಸತ್ತೋಗ್ತದೆ ನೋಡಿ. ಒಂದಕ್ಕೊಂದು ಈ ಎರೆಹುಳ ಇದ್ರೆ ಇನ್ನೊಂದು ಅದನ್ನು ಮಣ್ಣನ್ನು ಶುದ್ಧೀಕರಣ ಮಾಡುವಂಥದ್ದು. ಈ ಹಾವು ಇದ್ರೆ ಇನ್ನೊಂದು ರೀತಿಯಲ್ಲಿ ನಮಗೊಂದು ಬೇರೆ ಬೇರೆ ಇದನ್ನು ನಾಶ ಮಾಡುವಂಥದ್ದು. ಏಡಿದ್ರೆ ಅದು ಈ ಹಾವಿನ ಮೊಟ್ಟೆಗಳನ್ನು ಅದನ್ನು ನಾಶ ಮಾಡಿ ಹೋಗೋದು. ಈ ಒಟ್ಟಿನಲ್ಲಿ ಈ ಒಂದು ಸಿಂಪರಣೆ ಮಾಡುವುದರಿಂದ ಎಲ್ಲವೂ ಕೂಡ ನಾವು ನಾಶ ಮಾಡಿದಾಗ ಆಗ್ತದೆ. ನಿಜ, ಒಂದು ಕೀಟನಾಶಕವನ್ನು ನಾವು ಬಳಸೋದ್ರಿಂದ ಎಲ್ಲಾ ರೀತಿಯ ಎಲ್ಲ ಕೂಡ ನಾಶ ಆಗ್ತದೆ. ನಿಜ. ಓಕೆ, ನೀವು ಈಗಾಗಲೇ ಹೇಳಿದ್ರೆ ಒಂದು ಕಡೆ ನಾವು ಕೂಡ ಈ ಕೀಟನಾಶಕವನ್ನು ಬಳಕೆ ಮಾಡೋದಿಲ್ಲ, ಅದೇ ರೀತಿ ಬೇರೆ ರೀತಿಯ ಮಾರ್ಗವನ್ನು ನಾವು ನೋಡ್ಕೊಳ್ತೇವೆ ಅಂತ. ಬಟ್ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೋ ಜನರು ಬಳಸೋದಾದ್ರೆ ಕೀಟನಾಶಕವನ್ನೇ ಬಳಕೆ ಮಾಡ್ತಾರೆ, ರಾಸಾಯನಿಕ ಗೊಬ್ಬರವನ್ನೇ ಬಳಸುವಂತದ್ದು. ಯಾಕೆ ಅವರು ಈ ರೀತಿ ಬದಲಾವಣೆಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ? ಸುಲಭ ಆಗ್ತದೆ ಅದರಲ್ಲಿ, ಅಂದ್ರೆ ಸುಲಭ ಆಗ್ತದೆ. ಇದರಲ್ಲಿ ನಾವು ಹೇಳಿದಾಗೆ ಸ್ವಲ್ಪ ಕಷ್ಟಪಡಬೇಕು ನಾವು, ಅದಕ್ಕೆ ಪ್ರಮಾಣ ಬೇಕು, ಕಷ್ಟಪಡಬೇಕು. ಅದು ಹಾಗಲ್ಲ, ಅದು ಯಾರಿಗೆ ಹತ್ರ ಅದು ಕೊಟ್ಟರೆ ಅದನ್ನು ಸಿಂಪರಣೆ ಮಾಡಂತ ಹೇಳಿ ಮಾಡಿಬಿಡ್ತಾರೆ, ಸುಲಭದಲ್ಲಿ ಆಗ್ತದೆ. ಇದಾಗಲಿ ಈಗ ನೋಡಿ, ತೋಟಕ್ಕೆ ಈಟ್ ಹಾಕುವಾಗಲಿ, ಗೊಬ್ಬರ ಹಾಕುವುದಾಗಲಿ, ಹಟ್ಟಿ ಗೊಬ್ಬರ ಹಾಕುವುದಾಗಲಿ, ಅಥವಾ ನಾವು ಫರ್ಟಿಲೈಸರ್ ಹಾಕುವುದಾಗಲಿ, ಇದನ್ನು ಹಟ್ಟಿಯಿಂದ ತೆಗಿಬೇಕು, ಹೊತ್ಕೊಂಡು ಹೋಗ್ಬೇಕು, ಅದಕ್ಕೆ ಹಾಕಬೇಕು. ಅದು ಹಾಗಲ್ಲ, ಗೋಣಿಯನ್ನು ತಂದ್ರು ಇದನ್ನು ಬಿಡಕ್ಕೆ ಹಾಕಿಬಿಟ್ರು, ಅದು ಒಂದ್ಸಲಕ್ಕೆ ಮಾತ್ರ ಆಗ್ತದೆ. ಇದು ನಿಜವಾಗಿ ಮಣ್ಣಿನ ಫಲವತ್ತತೆ ನಮಗೆ ಶಾಶ್ವತ ಬೇಕು ಅಂತಾದರೆ ಈ ಹಟ್ಟಿ ಗೊಬ್ಬರ, ಈ ಸಗಣಿ ನೀರು ಇದೆಲ್ಲ ಮಣ್ಣಲ್ಲಿರಬೇಕು. ಇದ್ದರೆ ಮಾತ್ರ ನಿಜವಾಗಿ ಆ ಮಣ್ಣು ಯಾವಾಗಲೂ ಫಲವತ್ತತೆ ಇರ್ತದೆ. ಹೇಳಿದ್ರೆ ಮಣ್ಣಿನ ಫಲವತ್ತತೆ ಸಂಪೂರ್ಣವಾಗಿ ಈಗ ಹಾಳಾಗಿಬಿಟ್ಟಿದೆ, ಈಗ ನಾಶ ಆಗ್ಲಿಕ್ಕೆ ಅದು ಒಂದು ಕಾರಣ. ಹೌದು, ಮೊದಲು ನಾವು ಭತ್ತ ಮಾಡ್ತಾ ಇದ್ದಾಗ ನಮ್ಮ ತಂದೆಯವರ ಕಾಲದಲ್ಲಿ ಯಾವುದೇ ಈ ವಸ್ತು ಇರಲಿಲ್ಲ, ಅದನ್ನು ಹಾಕಲು ಇಲ್ಲ. ಆವಾಗಿನ ಜನರಿಗೂ, ಆವಾಗಿನ ಆಹಾರಕ್ಕೂ, ಆವಾಗಿನ ಅದರ ರುಚಿಗೂ ಇವತ್ತಿನ ಇದಕ್ಕೂ ಎಷ್ಟು ಅಜಗಜಾಂತ ವ್ಯತ್ಯಾಸ ಇದೆ. ಇವತ್ತು ಇದಕ್ಕೆ ಜನರು ಸಟ್ಟಾಗಿ ಬಿಟ್ಟಿದ್ದಾರೆ. ಒಪ್ಪೋದಿಲ್ಲ. ಇವತ್ತು ಒಂದು ಕಡೆ ನಮ್ಮ ಸಾಕಷ್ಟು ರೀತಿಯಲ್ಲಿ ನಗರಗಳು ಕೂಡ ಬೆಳವಣಿಗೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಾಕಷ್ಟು ಕಾರ್ಖಾನೆಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಕಾರ್ಖಾನೆಗಳ ತ್ಯಾಜ್ಯಗಳು ಇದೀಗ ನಮ್ಮ ಮಣ್ಣಿಗೆ ಬೀಳುವಂಥದ್ದು, ಅಥವಾ ನೀರಾಗಿರ್ಬೋದು. ಸೊ ಅದರಿಂದ ಎಲ್ಲೋ ಒಂದು ಕಡೆ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆಯಾ ಅಂತ? ತ್ಯಾಜ್ಯ ನೀರು ನೋಡಿದ ತಾವು ಪತ್ರಿಕೆಯಲ್ಲಿ ತುಂಬಾ ಕಡೆ ನೋಡಿದ್ದೇವೆ ನಾವು. ಈ ತ್ಯಾಜ್ಯದಿಂದಾಗಿ ಮಣ್ಣಿನ ಫಲವತ್ತತೆ ಬಿಟ್ಟು ಯಾವುದೇ ಒಂದು ಗಿಡ ಅಲ್ಲಿ ಹುಟ್ಟುವುದಿಲ್ಲ. ಅದು ಎಷ್ಟು ಆ ಮಣ್ಣು ಎಷ್ಟು ಹಾಳಾಗಿರ್ಬೋದು ಅದರಲ್ಲಿ ನೋಡಿ. ಈಗ ನಿಜವಾಗಿ ಸಾಮಾನ್ಯ ಈಗ ಜೂನ್ ತಿಂಗಳು ಹೋಗಿ, ಮೇ ತಿಂಗಳು ಹೋಗಿ ಜೂನ್ ತಿಂಗಳು ಪ್ರಾರಂಭ ಆಗುವಾಗ ಎಲ್ಲಿಯಾದ್ರೂ ಒಂದು ಅರ್ಧ ಗಂಟೆ 1 ಗಂಟೆ ಮಳೆ ಬಂದ ತಕ್ಷಣ ಒಂದು ವಾರದಲ್ಲಿ ಎಲ್ಲ ರಸ್ತೆ ಬದಿಯಲ್ಲಿ ಹುಲ್ಲು ಹುಟ್ಟುತ್ತದೆ. ಈ ತ್ಯಾಜ್ಯ ನೀರು, ಈ ಕಂಪನಿಯ, ಫ್ಯಾಕ್ಟ್ರಿಯ ಈ ತ್ಯಾಜ್ಯ ನೀರು ಬಿದ್ದಲ್ಲಿ ಕಾಲಕ್ಕೆ ಒಂದು ನೀರು ಅಲ್ಲಿ ಬಿಡುವುದಿಲ್ಲ, ಒಂದು ಹುಲ್ಲು ಅಲ್ಲಿ ಮೊಳಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಹಾಗಾದ್ರೆ? ಒಂದು. ಎರಡನೇದು, ಈ ಕಮರ್ಷಿಯಲ್ ಇದು ಮಾಡುವಾಗ ಆ ಮಣ್ಣಿಗೆ ಅವರ ಹತ್ರ ವಿಸರ್ಜನೆ ಮಣ್ಣು ಸ್ಪ್ರೇ ಕೊಟ್ಟಾಗ್ತದೆ.
ಅಂದರೆ ಆ ಇದರಲ್ಲಿ ಗೆದ್ದಲು ಬರಬಾರ್ದು, ಅದರಲ್ಲಿ ಇರುವೆ ಬರಬಾರ್ದು, ಹಾಗೆ ಬರಬಾರ್ದು, ಫ್ಯೂಚರ್ಗಾಗಿ ಆ ಮಣ್ಣನ್ನೇ ಕೊಂದವರು ಇದನ್ನು ಮಾಡಿಬಿಡ್ತಾರೆ. ಹಾಗಾಗಿ ಒಂದು ಕಡೆ ನಾಶ ಆಗ್ತಾ ಇದೆ. ಇವತ್ತು ಎಷ್ಟೋ ಜನ ಇದೀಗ ಒಂದು ಕಡೆ ಈ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು ನಾವು ಯಾವುದೇ ನೋಡಿದಾಗ ಇದೀಗ ಭತ್ತ ನಾಟಿ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ಪ್ರಕ್ರಿಯೆಯನ್ನು ನೋಡಿದಾದ್ರೂ ಕೂಡ ಇದೀಗ ಆಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಯಾವ ರೀತಿಯಲ್ಲಿ ಒಂದು ಕಡೆ ನಮ್ಮ ಮಣ್ಣು ನಾಶ ಆಗುತ್ತೆ ಹೇಗೆ ಅಂತ? ಇಲ್ಲ, ಇದರಲ್ಲಿ ಮಣ್ಣು ನಾಶ ಆಗುವುದಿಲ್ಲ. ಯಾಕಂದ್ರೆ ತಂತ್ರ ಇದು ಈ ಯಾಂತ್ರೀಕರಣದ ಮೂಲಕ ನಾವೀಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನೀವು, ಈಗ ಜನರು ಈ ಕೂಲಿ ಹಾಲು ಸಿಗದೇ ಇದ್ದ ಕಾರಣ ಕೃಷಿಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ. ಅದನ್ನೆಲ್ಲ ಸರ್ಕಾರ ಗಮನಿಸಿ ಜನರಿಗೆ ಸುಲಭ ಆಗುವ ರೀತಿಯಲ್ಲಿ ಯಾಂತ್ರೀಕರಣದ ಮೂಲಕ ಅದನ್ನು ಕೃಷಿ ನಾವು ಮಾಡ್ತೇವೆ. ಇದರಲ್ಲಿ ಮಾಡುವುದರಿಂದ ನಿಜವಾಗಿ ನಮ್ಗೆ ಏನು ಸಮಸ್ಯೆ ಬರೋದಿಲ್ಲ. ಅದರಲ್ಲಿ ಅಂದ್ರೆ 10 ಜನ ಮಾಡುವ ಕೆಲಸ ಒಬ್ಬರಿಂದ ಇಬ್ಬರಿಂದ ಈ ಕೆಲಸ ಆಗ್ತದೆ, ಖಂಡಿತವಾಗಿ ಆಗ್ತದೆ ಅದನ್ನು. ಓಕೆ, ಎಲ್ಲೊಂದು ಕಡೆ ಇದರಿಂದ ಕೆಲಸ ಆಗುತ್ತೆ, ನಿಜ ಈಸಿಯಾಗಿ ನಾವು ಕೆಲಸವನ್ನ ಮಾಡಬಹುದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ನಮ್ಮದು ಕೃಷಿ ಪ್ರಧಾನವಾದಂತಹ ದೇಶ, ಸಾಂಪ್ರದಾಯಿಕವಾದಂತಹ ಒಂದು ಕೃಷಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ಸಾಂಪ್ರದಾಯಿಕವಾದಂತಹ ಕೃಷಿ ಕಣ್ಮರೆ ಆಗುತ್ತಾ ಅಂತ? ಕಣ್ಮರೆ ನಮ್ಮ ಒಂದು ಬೇಜವಾಬ್ದಾರಿಕೆಯಿಂದ ಮಾತ್ರ ಆಗ್ತದೆ, ಅಲ್ಲದೆ ನಿಜವಾಗಿ ನನಗೆ ಹೇಳಿದಾಗೆ ಅದಾಗುವುದೇ. ಇದೀಗ ಭತ್ತ ನಾಟಿ ಮಾಡುವಂಥದ್ದು ಕೂಡ ವ್ಯಕ್ತಿಯಿಂದ ಮಾಡುವಂಥದ್ದು, ಅದೇ ರೀತಿ ಎತ್ತಿನಲ್ಲಿ ಉಳುಮೆ ಮಾಡುವಂಥದ್ದು, ಇಂತಹ ಪ್ರಕ್ರಿಯೆಗಳೆಲ್ಲ ಇದೆ. ಅಂತ ಪ್ರಕ್ರಿಯೆಗಳು ಮುಂದಿನ ಪೀಳಿಗೆಗೆ ಎಲ್ಲೋ ಒಂದು ಕಡೆ ಮರೆಮಾಚುವಂತಹ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ? ಆಗ್ತಾ ಇದೆ, ಅದು ಖಂಡಿತವಾಗ್ತದೆ. ನಾನೀಗ ಹೇಳಿದೆ ಮೊದಲು ನಮ್ಮ ಗ್ರಾಮದಲ್ಲಿ 155 ಜೊತೆ ಕೋಣಗಳಿತ್ತು. ಈಗ ಎತ್ತು ಅಂತ ಹೇಳಿದ್ರೆ ಚಿತ್ರದಲ್ಲಿ ಮಾಡಿ ಮುಂದಿನ ಜನಾಂಗಕ್ಕೆ ಚಿತ್ರದಲ್ಲಿ ತೋರಿಸಬೇಕಷ್ಟೇ. ಅದನ್ನು ಯಾವುದಕ್ಕೆ ಬಳಕೆ ಮಾಡ್ತಾರೆ, ಯಾಕೆ ಬಳಕೆ ಮಾಡ್ತಾರೆ, ಎಷ್ಟು ಪ್ರೀತಿ ಅದನ್ನು ಸಾಕ್ತಾರೆ ಅಂತ ಹೇಳಿ ಅದು ಇವತ್ತಿನ ಯಾರಿಗೂ ಗೊತ್ತಿಲ್ಲ. ಆ ಬಗ್ಗೆ ಇದು ಯಾವುದೇ ಅಂತ ಗೊತ್ತಿಲ್ಲ. ಯಂತ್ರದಲ್ಲಿ ಟಿಲ್ಲರ್ ಮುಖಾಂತರ ಗದ್ದೆಯನ್ನು ಉಳುಮೆ ಮಾಡೋದು ಮಾತ್ರ ನೋಡಿದ್ದಾರೆ, ಅಲ್ಲದೆ ಈ ಎತ್ತು ಉಳುಮೆ ಮಾಡುವಂತಹ ಒಂದು ವಸ್ತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಇದು ಮರ್ತು ಹೋಗ್ತದೆ. ಮೊದಲನೇ ಕಾಲದಲ್ಲಿ 50 ವರ್ಷದ ಹೆಂಗಸರು, ಪ್ರಾಯದವರು ನಮ್ಮ ಹತ್ರ ಕೇಳ್ತಾ ಇದ್ರು, ಯಾವಾಗ ನೇಜಿ ತೆಗಿಲಿಕ್ಕೆ, ಯಾವಾಗ ಭತ್ತ ಕೊಯ್ಲಿಕ್ಕೆ ಅಂತ ಹೇಳಿ ಕೇಳಿ ಗದ್ದೆಗೆ ಬರ್ತಾ ಇದ್ರು. ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ಅವರು ಕೂಡ ಇದ್ರು, ಮಾಡುವವರಿಗೂ ಮಾಡಿಸುವವರಿಗೂ ಅಷ್ಟೊಂದು ಇದಿತ್ತು. ಈಗ ಅದೆಲ್ಲ ಆ ಪ್ರಾಯದವರು ಹೋಗಿದ್ದಾರೆ, ಎತ್ತು ಹೋಗಿದೆ. ಆದರೂ ನಿಲ್ಲಿಸಬಾರ್ದೆಂಬ ನಿಟ್ಟಿನಲ್ಲಿ ಈಗ ಸರ್ಕಾರ ಸ್ವಲ್ಪ ಯಾಂತ್ರೀಕರಣದ ಮುಖಾಂತರ ಮಾಡಿ ಅಂತ ಹೇಳ್ತಾರೆ. ಅದನ್ನು ಮಾಡುವ ಜನ ಈಗ ಎಲ್ಲ ಪೇಟೆಗೆ ಹೋಗಿ ಆಗಿದೆ. ಈಗ ಯಾಂತ್ರೀಕರಣದ ಮೂಲಕ ಕೂಡ ಮಾಡುವಂತ ಜನರ ಸಂಖ್ಯೆ ಇವತ್ತಿಗೆ ಕಡಿಮೆ. ಯಾಕಂತ ಹೇಳಿದ್ರೆ ಅದು ನಮ್ಗೆ ಅದರ ಸಿಗುವಂತಹ ಧಾರಣೆ ನಮಗೆ ಸಾಕಾಗುದಿಲ್ಲ, ಅದು ಬೇಡ. ಅಂದ್ರೆ ಮನೆಯಲ್ಲಿ ಮಕ್ಕಳಿದ್ರೆ ಅವರು ಅಂಗಡಿಗೆ, ಕಂಪನಿಗೆ, ಅದಕ್ಕೆ ಇದಕ್ಕೆ ಹೋಗಿ ಆಗಿದೆ. ಇದನ್ನು ಮಾಡುವವರಿಲ್ಲ, ಈ ಹೆಂಗಸರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಅದು ಗದ್ದೆ ಹಾಳಾಗಿ ಹೋಗಿದೆ. ಆ ಕಡೆ ಎಲ್ಲ ಒಂದು ಕಡೆ ಕೃಷಿ ಹಿಂದೇಟು ಆಗ್ತಾ ಇದೆ ಅಷ್ಟೇ. ನಿಜ. ಒಂದು ಸಾವಯವವಾಗಿ ಇದೀಗ ಕೃಷಿಯನ್ನ ಮಾಡುವಂತದ್ದಾದ್ರೆ ಯಾವ ರೀತಿಯಲ್ಲಿ ಮಾಡಬಹುದು ಅಂತ? ಸಾವಯವ ಅಂತ ಹೇಳಿದ್ರೆ ಈಗ ನನ್ನಲ್ಲಿ ಈಗ ಅಡಿಕೆ ಮರ ಇದೆ, ಒಂದು 700 ಅಡಿಕೆ ಉಂಟು. ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದೆ. ಈ ಗೋಬರ್ ಗ್ಯಾಸಿನ ಬರೇ ಸ್ಲರಿಯನ್ನು ಆ ಮರಗಳಿಗೆ ಬಿಟ್ಟು ಅದರಲ್ಲಿ ಈಗ ನೋಡಿದ್ರೆ ಫಸಲು ನೋಡಿದ್ರೆ ವಿಟ್ಲ CPCRIನವರು ಬಂದು ಅದನ್ನು ನೋಡಿ ಹೋಗಿದ್ದಾರೆ. ನನ್ನ ಹತ್ರ ಅವ್ರು ಕೇಳಿದ್ರೆ ಯಾವ್ದು ಗೊಬ್ಬರ ಹಾಕಿದ್ದೀರಿ ಅಂತೇಳಿ. ನಾನು ಯಾವುದೇ ಅದಕ್ಕೆ ಗೊಬ್ಬರ ಹಾಕಲಿಲ್ಲ. ನಾವು ನಮ್ಮ ಮನೆಗೆ ಖರ್ಚಿಬೇಕಾದಂತಹ ತರಕಾರಿಯನ್ನು ಮಾಡ್ತೇನೆ, ಅದನ್ನು ಕೂಡ ಅದೇ ನೀರನ್ನು ಬಳಕೆ ಮಾಡುವಂಥದ್ದು. ತೆಂಗಿನ ಮರ ಇದೆ, ಎಲ್ಲ ಸಾವಯವ. ನಿಜವಾಗಿ ಸಾವಯವ ಮಾಡುವುದಾದರೆ ನಮಗೆ ಬೇಕಾದಷ್ಟು ಸಾಧ್ಯತೆ ಉಂಟು. ಹಳ್ಳಿಯಲ್ಲಿ ಇರುವಂಥ ಜನರಿಗೆ ಬೇಕಾದಷ್ಟು ದಾರಿ ಉಂಟು. 1-2 ದನಗಳು ನಮ್ಮ ಹತ್ರ ಇದ್ರೆ ಸಾಕು. ಈಗ ದನಗಳ ಸಂಖ್ಯೆ ಕಡಿಮೆ ಆಗಿದೆ, ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ಈ ಸಾವಯವ ಮೂಲೆ ಗುಂಪಾಗ್ತಾ ಇದೆ. ಸಾವಯವ ಗೊಬ್ಬರದ ಬಳಕೆ ಎಷ್ಟು ಮಟ್ಟಿಗೆ ಒಂದು ಕಡೆ ಕೃಷಿಗೆ ಯೋಗ್ಯ ಅಂತ? ಅದು ನಾವು ಪದಾರ್ಥ ಮಾಡುವಾಗ ಅದನ್ನು ಯೂಸ್ ಮಾಡುವಾಗ ನಮ್ಗೆ ಅದ್ರಲ್ಲಿ ಅರ್ಥ ಆಗ್ತದೆ ಎಷ್ಟು ಯೋಗ್ಯ ಅಂತ ಹೇಳಿದ್ರೆ. ನಿಜವಾಗಿ ಯಾಕಂದ್ರೆ ಎಷ್ಟೋ ಜನ ಹೇಳ್ತಾರೆ ಇದೀಗ ಸಾವಯವ ಕೃಷಿಯನ್ನ ಮಾಡಿದ್ರೆ ನಮ್ಗೆ ಹೆಚ್ಚಿನ ಲಾಭ ಬರುವುದಿಲ್ಲ ಅಂತ ಒಂದು ಕಡೆ ಹೇಳುವಂಥದ್ದು. ಇನ್ನೊಂದು ಕಡೆ ಈಗ ಅದರಿಂದ ಹೆಚ್ಚಿನ ರೀತಿ ಫಲವತ್ತತೆ ಅದಕ್ಕೆ ಸಿಗುವುದಿಲ್ಲ, ಹಾಗಾಗಿ ಹೆಚ್ಚಿನ ಫಲವತ್ತತೆಗಳನ್ನ ಅಥವಾ ಹೆಚ್ಚಿನ ಬೆಳೆಯನ್ನು ನಮಗೆ ಕಾಣಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರೆ ಬೇಗ ಬೆಳೆಯುತ್ತೆ, ಮತ್ತೊಂದು ಕಡೆ ಹೆಚ್ಚಿನ ಫಲವತ್ತತೆ ಸಿಗುತ್ತೆ ನಮಗೆ, ಈ ರೀತಿ ಮಾತುಗಳು ಕೇಳಿ ಬರುತ್ತೆ. ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ಅವರು ಆ ರೀತಿ ಹೇಳ್ತಾರೆ. ಯಾಕಂದ್ರೆ ನಾನೀಗ ಪೇಟೆ ಇನ್ನೊಂದು ಕಡೆಯಿಂದ ನನ್ನಲ್ಲಿ ಒಬ್ರು ಹೇಳಿದರು, ಸೌತೆಕಾಯಿ ಇದೆ ಅಂತೇಳಿ, ಇದು ಊರಿದ್ದು, ಇದು ಸಾವಯವ, ಇದಕ್ಕಿಷ್ಟು ಕ್ರಯ, ಇದು ಗಟ್ಟದ್ದು, ಇದಕ್ಕಿಷ್ಟು ಕ್ರಯ ಅಂತೇಳಿ. ನಾನು ಅದನ್ನೇ ತಗೊಂಡೋಗಿದ್ದೇನೆ.
ಯಾವುದನ್ನು ಆ ಸಾವಯವನ್ನೇ ತಗೊಂಡೋಗಿದೆ. ನಿಜವಾಗಿ ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಯಾವುದು? ಈಗ ನಿಜವಾಗಿ ಜನರಿಗೆ ಯಾವುದು ಕಡಿಮೆ ಸಿಗ್ತದೆ ಅದನ್ನು ಉಪಯೋಗ ಮಾಡ್ತಾರಲ್ಲದೆ ಮತ್ತೆ ಜಾಸ್ತಿ ಒಳ್ಳೆಯದನ್ನು ಉಪಯೋಗ ಮಾಡಲಿಕ್ಕೆ ಯಾರಿಗೂ ತಯಾರಿಲ್ಲ. ಒಂದು. ಎರಡನೇದು, ಈಗ ಮಾಡುವವರಿಗೆ ಅದಕ್ಕೆ ನಮಗೆ ಸರಿಯಾದ ಧಾರಣೆ ಸಿಗುವುದಿಲ್ಲ, ನಮ್ಗೆ ಅದರಲ್ಲಿ ಬೇಗ ಫಸಲು ಬರುವುದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನಮ್ಗೆ ತಾಳ್ಮೆ ಕೊಡಬೇಕು. ನಮ್ಮ ಸ್ವಲ್ಪ ತಾಳ್ಮೆ ಸ್ವಲ್ಪ ನಮ್ಗೆ ತಾಳ್ಮೆ ಬೇಕು. ಯಾಕಂದ್ರೆ ಇವತ್ತೆಲ್ಲ ನಾನು ಮೊದಲು ಹೇಳಿದಾಗೆ ಮಣ್ಣಿನೊಂದಿಗೆ ನಾವು ಪ್ರೀತಿ ಇಟ್ಟರೆ ಮಣ್ಣು ಖಂಡಿತವಾಗಿ ನಮ್ಮನ್ನು ಸೋಲಿಸುವುದಿಲ್ಲ. ನಮ್ಗೆ ಸ್ವಲ್ಪ ತಾಳ್ಮೆ ಬೇಕು ಅದರಲ್ಲಿ. ಓಕೆ, ಇದನ್ನ ಅವರು ಇನ್ನಷ್ಟು ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಒಂದು ಕಡೆ ಮಾತಾಡ್ತಾ ಇದ್ವಿ ಕೃಷಿಗೆ ಯಾವ ರೀತಿಯಲ್ಲಿ ಸಾವಯವವಾಗಿ ಕೃಷಿಯನ್ನ ಮಾಡೋದಾದ್ರೆ ಎಷ್ಟು ರೀತಿಯಲ್ಲಿ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಾತಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಮರಳಿ ಮಣ್ಣಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಇವತ್ತು ವಿಶ್ವ ಮಣ್ಣಿನ ಆಚರಣೆ ಮಾಡುವಂಥದ್ದು. ಆ ಮೂಲಕ ಯುವಕರಲ್ಲಿ ಮಣ್ಣಿನ ಜಾಗೃತಿಯ ಬಗ್ಗೆ, ಮಣ್ಣನ್ನು ಉಳಿಸುವಂಥದ್ರ ಬಗ್ಗೆ ಒಂದು ಕಡೆ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಸಾವಯವವಾಗಿ ನಾವು ಕೃಷಿಯನ್ನ ಮಾಡೋದಾದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಯಾವ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಬಹುದು ಅನ್ನುವಂಥದ್ದು. ಅದೇ ರೀತಿ ಇನ್ನೊಂದು ಕಡೆ ನೋಡೋದಾದ್ರೆ ಎಷ್ಟೋ ಜನ ಇವತ್ತು ಕೃಷಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಕೂಲಿ ಕಾರ್ಮಿಕರ ಸಮಸ್ಯೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಆ ನಿಟ್ಟಿನಲ್ಲಿ ನೋಡ್ತಾದ್ರೆ ಒಂದು ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರೆ ಹೇಗಾದ್ರೂ ಕೂಡ ಮಾಡಿ ನಾವು ಕೃಷಿಯನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಇದಿನಬ್ಬ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು. ಎಸ್, ಈಗಾಗಲೇ ಇದಿನಬ್ಬ ಅವರೇ, ಒಂದು ಕಡೆಯಲ್ಲಿ ನಾವು ನೋಡ್ತೀವಿ ಸಾವಯವ ಕೃಷಿಯನ್ನ ಕೂಡ ನಾವು ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಡೆ ನಮಗೆ ಅನುಕೂಲ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಇವತ್ತು ರಾಸಾಯನಿಕವಾಗಿ ಎಷ್ಟೋ ರೀತಿಯ ಗೊಬ್ಬರಗಳನ್ನ ಬಳಸುವಂತದ್ದಾಗಿರ್ಬೋದು ಅಥವಾ ರಾಸಾಯನಿಕವಾಗಿ ಒಂದು ಮಣ್ಣಿಗೆ ನಾವು ಅದನ್ನ ಹಾಕಿದಾಗ ಒಂದು ಕಡೆ ಮಣ್ಣಿನ ಫಲವತ್ತತೆ ಕೂಡ ನಾಶ ಆಗುತ್ತೆ, ಇನ್ನೊಂದು ಕಡೆ ನಮ್ಮ ಆರೋಗ್ಯದ ಮೇಲೂ ಕೂಡ ಒಂದು ಕಡೆ ದುಷ್ಪರಿಣಾಮ ಎಲ್ಲೋ ಒಂದು ಕಡೆ ಬೀಳ್ತಾ ಇದೆಯಾ ಅಂತ. ನೋಡಿ, ಈಗ ಈ ಎಂಡೋಸಲ್ಫಾನ್ ಯಾವತ್ತಿನಿಂದ ಇದರ ಬಗ್ಗೆ ಬ್ಯಾನ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಮಂಗಳೂರಿಗೆ ಬೆಳ್ತಂಗಡಿ ತಾಲೂಕಿಂದಾಗಲಿ ಅಥವಾ ಪುತ್ತೂರು ತಾಲೂಕಿಂದಾಗಲಿ ಒಂದು ವಾರಕ್ಕೆ ಎಷ್ಟು ಕ್ವಿಂಟಲ್ ತೊಂಡೆಕಾಯಿ ಬರ್ತಾ ಇತ್ತು. ಈ ತೊಂಡೆಕಾಯಿಗೆ ಎಲ್ಲ ಅವರು ಬಲಕ್ಕೆ ಉಪಯೋಗಿಸಿದ್ದೇ ಎಂಡೋಸಲ್ಫಾನ್. ಈ ಎಂಡೋಸಲ್ಫಾನ್ ಅದು ಯಾರು ಅದನ್ನು ಆ ಕೃಷಿಗೆ ಈ ಔಷಧಿಯನ್ನು ಆಯ್ಕೆ ಮಾಡಿದ್ದು ಯಾರು? ಕೃಷಿ ಇಲಾಖೆಯವರೇ ಮಾಡಿಕೊಟ್ರದನ್ನು, ಇದನ್ನು ಬಳಕೆ ಮಾಡಿ ಅಂತೇಳಿ. ಈಗ ಏನಾಯ್ತದು, ಹೊಟ್ಟೆಯಲ್ಲಿರುವಂತಹ ಮಗುವಿಗೂ ಕೂಡ ಪರಿಣಾಮ ಬೀಳ್ತದೆ ಅಂತ ಹೇಳುವಂಥದ್ದು ಈಗ ಕಂಡುಹಿಡಿದಿದ್ದಾರೆ. ಅದನ್ನು ನಿಜವಾಗಿ ಯಾವುದೇ ಮಾಡುವುದಕ್ಕಿಂತ ಮುಂಚೆ ಅದನ್ನು ಪ್ರಯೋಗ ಮಾಡಿದ್ರೆ ಇದು ಈ ರೀತಿಯಿಂದೇ ಆಗುವುದು. ಹಾಗಾಗಿ ಒಂದು ಕಡೆ ಆ ರೀತಿ ಕೂಡ ಸಮಸ್ಯೆ ಸೃಷ್ಟಿ ಆಗ್ತದೆ. ನಿಜ. ಮತ್ತೊಂದು ಕಡೆ ಇದೀಗ ಸಾಕಷ್ಟು ನಮ್ಮ ನದಿಗಳು ಕೂಡ ಇವತ್ತು ನಾವು ಸಂರಕ್ಷಣೆನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೊಂದು ಕಡೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಒಂದು ಕಡೆ ಪ್ರಯತ್ನ ಮಾಡಬೇಕಾಗುತ್ತೆ ಅಂತ ನದಿಯ ಬಗ್ಗೆ. ಹೌದು, ನದಿಯಲ್ಲಿ ಯಾಕಂದ್ರೆ ಸಾಕಷ್ಟು ಜೀವ ಸಂಕುಲಗಳು ಕೂಡ ಇವತ್ತು ನಾಶ ಆಗ್ತಾ ಇರುವಂತದ್ದು ಆಗ್ತದೆ. ಅದಕ್ಕೆ ಒಂದನೇದು ಸ್ಫೋಟಕ ಆಗ್ತಾ ಇದ್ದಾರೆ. ಅದು ಎರಡನೇದು ನದಿಯ ನೀರನ್ನು ಕಟ್ಟಿಟ್ಟಿದ್ದಾರೆ. ಅದನ್ನು ಡ್ಯಾಮಿನ ಮುಖಾಂತರ ಅದನ್ನು ತಡೆ ಹಿಡಿದಾಗಿದೆ. ಆ ನೀರು ನಿಜವಾಗಿ ಚಲಾವಣೆ ಆಗ್ತಾ ಇದ್ರೆ ಮಾತ್ರವೇ ಆ ನೀರು ಶುದ್ಧೀಕರಣ ಆಗಿರುತ್ತದೆ. ಆ ನೀರು ಬರುವಂತದ್ದು ಹೋಗುವಂತ ಇರಬೇಕು. ಅದು ಒಂದೇ ಕಡೆಯಲ್ಲಿ ನಾವು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿಟ್ರೆ ಅದೊಂದು ವಾರ ಹೋಗುವಾಗ ಆ ಪಾತ್ರೆ ನೀರು ಏನಾಗ್ತದ ಅದೇ ರೀತಿ ಆ ನದಿ ನೀರು ಕೂಡ ಅದು ಕೂಡ ಹಾಳಾಗ್ತದೆ. ಹೌದು. ಹಾಗಾಗಿ ಅದನ್ನ ಕೂಡ ಒಂದು ಕಡೆ ಸಂರಕ್ಷಣೆ ಮಾಡಿದ್ರೆ ನಾವು ಉತ್ತಮವಾದಂತಹ ಅರಣ್ಯವನ್ನ ಕೂಡ ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕಾಪಾಡಬಹುದು. ಎರಡನೇದಾಗಿ ಎಲ್ಲಾ ಪರಿಸರದ ಎಲ್ಲಾ ಗಲೀಜು ನೀರುಗಳನ್ನು, ವೇಸ್ಟ್ ನೀರುಗಳನ್ನು ನದಿಗೆ ಬಿಡ್ತಾರೆ. ಈಗ ಈ ನೇತ್ರಾವತಿ ನದಿಗೆ ಎಷ್ಟು ಕಡೆಯಿಂದ ನದಿಗೆ ವೇಸ್ಟ್ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ಗೊತ್ತಿದ್ದು ಬಿಡ್ತಾ ಇದ್ದಾರೆ. ಇದು ಕುಡಿಯುವ ನೀರು, ಇದನ್ನು ಎಷ್ಟೋ ಸಾವಿರ ಜನ ಕುಡಿತಾ ಇದ್ದಾರೆ. ಇದು ನಾವು ಬಿಡಬಾರದು ಅಂತ ಆ ಬಿಡುವವರಿಗೆ ಅವರು ಕುಡಿತಾರೆ. ಆದರೆ ಅವರು ಬಿಡುವಾಗ ಅವರಿಗೆ ಅದರ ಬಗ್ಗೆ ಗಮನ ಇರುವುದಿಲ್ಲ. ಅದನ್ನು ನೋಡುವವರಿಗೆ ಎಂತೂ ಗಮನ ಇರುವುದಿಲ್ಲ. ಅದನ್ನು ಮಾಡಿಕೊಡುವಂತಹ ಅಧಿಕಾರಿಗಳು ಈ ರೀತಿಯಲ್ಲಿ ಪ್ಲಾನ್ ಮಾಡಿ ಕೊಡ್ತಾರೆ. ಇದನ್ನು ಹೀಗೆ ಮಾಡಿ ನದಿಗೆ ಬಿಡಿ ಅಂತ ಹೇಳಿ.
ಎಲ್ಲ ಒಂದು ಕಡೆ ಇದೀಗ ನದಿಯ ನೀರು ಕಲುಷಿತ ಆಗೋದ್ರ ಜೊತೆಗೆ ಅಲ್ಲಿರುವಂತಹ ಈ ಪ್ರಾಣಿ ಸಂಕುಲಗಳ ಕುಡಿದು ನೀರು ಕುಡ್ಲಿಕ್ಕೆ ಬರುವಂತದ್ದಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಜಲಚರ ಪ್ರಾಣಿಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಕಡೆ ನಾಶ ಆಗ್ತಾ ಇದೆಯಾ ಅಂತ? ಇಲ್ಲ, ಅದರಿಂದ ಆ ನೀರಿಂದ ಅದು ಆಗುದಿಲ್ಲ. ಅದರಿಂದ ಅದು ನಿಜವಾಗಿ ನದಿ ಬದಿಯಲ್ಲಿರುವಂತಹ ಈ ಪ್ರಾಣಿ ಪಕ್ಷಿಗಳು ತೋಟದಲ್ಲಿ ಬಿಟ್ಟಂತಹ ನೀರುಗಳನ್ನು ಕುಡಿದು ಅದು ಅದರ ಬಾಯಾರಿಕೆ ನೀಗಿಸ್ತದೆ. ಈ ನದಿಗೆ ಬರುವಂತದ್ದು ಬಹಳ ಕಡಿಮೆ. ಅಂದ್ರೆ ಈಗ ಮೊದಲಿನ ಹಾಗೆಲ್ಲ. ಈಗ ಅಂದ್ರೆ ನದಿಯು ತುಂಬಾ ಇದಾಗಿದೆ, ನೀರು ಜಾಸ್ತಿ ಆದ ಕಾರಣ ನದಿಗೆ ಇಳಿಯುವಂತದ್ದು ಅಲ್ಲಿ ಕೂಡ ಪ್ರದೇಶ ಇಲ್ಲ. ಅದು ಮೇಲೆ ಈಗ ಎಲ್ಲ ಬದಿಯಲ್ಲಿ ತೋಟಗಳಲ್ಲಿ ಸ್ಪ್ರಿಂಕ್ಲರ್ ಹಾಕ್ತಾ ಉಂಟು, ನೀರು ಬಿಡ್ತಾ ಉಂಟು. ಆ ನೀರಿನ ಮುಖಾಂತರ ಪ್ರಾಣಿಗಳು ಇದು ಮಾಡ್ತವೆ. ಓಕೆ, ಇನ್ನೊಂದು ಕಡೆ ನಾವು ನೋಡ್ತಾ ಇದ್ರೆ ಎಷ್ಟೋ ರೀತಿಯ ಅರಣ್ಯಗಳು ಕೂಡ ಒಂದು ಕಡೆ ನಾಶ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಅರಣ್ಯ ನಾಶದಿಂದ ನದಿ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆಯಾ ಅಂತ? ಬೀಳ್ತದೆ. ಅರಣ್ಯ ಕಡ್ದ ಎಷ್ಟೋ ಬದಿಯಲ್ಲಿ ಈಗ ನೋಡಿ, ನಮ್ಮ ಮೆಲ್ಕಾರಿಂದ ಉಪಯಂಗಡಿ ತನಕ ನಾನು ನೋಡಿದ ಪ್ರಕಾರ ರಸ್ತೆ ಬದಿಯಲ್ಲಿರುವಂತಹ ಎಲ್ಲ ರೋಡ್ ಅಗಲೀಕರಣಕ್ಕಾಗಿ ಎಲ್ಲ ಮರಗಳನ್ನು ಕಡ್ದಿದ್ದಾರೆ ಇವರು. ನಾಳೆ ಮುಂದೆ ಮಳೆ ಬಂದ ಕೂಡಲೇ ಈ ಕಡ್ದಂತಹ ಆ ಮಣ್ಣು ಇದೆಲ್ಲಿಗೆ ಬರ್ತದೆ? ಎಲ್ಲ ಮಣ್ಣು ಬಂದು ನದಿಗೆ ಬೀಳ್ತದೆ, ಎಲ್ಲ ನದಿ ಸೇರ್ತಾ ಇದೆ. ವರ್ಷಂ ಪ್ರತಿ ಎಷ್ಟೋ ಮೇಲೆ ನದಿ ಬರ್ತಾ ಇದೆ. ಈ ಅರಣ್ಯದಿಂದ ಒಂದು ಮರಗಳು ಹೋಯ್ತು, ಪರಿಸರದಲ್ಲಿ ಸಿಗುವಂತಹ ಒಂದು ಶಾಂತಿ ಹೋಯ್ತು, ಅಲ್ಲಿಗೆ ಸಿಗುವಂತಹ ಒಂದು ನೆರಳು ಹೋಯ್ತು. ಅದು ಆಮೇಲೆ ಇದು ಇಲ್ಲಿ ಹಾಲಾಯ್ತು. 3-4 ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅದರಲ್ಲಿ, ಒಂದು ರೀತಿಯಲ್ಲ. ನಿಜ. ಇನ್ನೊಂದು ಕಡೆ ಮಣ್ಣಿನ ಸವಕಳಿ ಅಂತ ನಾವು ಕೇಳ್ತೇವೆ, ಎಷ್ಟೋ ಕಡೆ ಮಣ್ಣಿನ ಸವಕಳಿ ಆಗ್ತಾ ಇದೆ ಅಂತ. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂತ? ಈ ಸವಕಳಿಯ ಬಗ್ಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಗಮನ ಕೊಡೋದು. ಪ್ರತಿಯೊಂದಕ್ಕೂ ನಾವು ಯಾವುದೇ ಒಂದು ಮರ ಆಗಲಿ, ಒಂದು ಮಣ್ಣಾಗಲಿ, ಯಾವುದೇ ನಾವು ಅದರಲ್ಲಿ ಸುಲಭದಲ್ಲಿ ಆ ಪದವನ್ನು ಉಪಯೋಗ ಮಾಡಿಬಿಡ್ತೇವೆ. ಅದು ಮಣ್ಣು, ಅದು ನೀರು, ಅದು ಮರ ಅಂತ ಹೇಳಿ. ಇದರಿಂದ ಏನಾಗ್ತದೆ, ಇದರಿಂದ ಏನು ಪ್ರಯೋಜನ ಆಗ್ತದೆ? ಒಂದು ನೋಡಿ, ಒಂದು ಮನುಷ್ಯ ಒಂದು ಏನಾದ್ರು ಕಾಯಿಲೆಯಲ್ಲಿ ಬಿದ್ದಾಗ ಅವನನ್ನು ಒಂದು ಬ್ಲಡ್ ತೆಗೆದು ಇವನಿಗೆ ಯಾವ ಕಾಯಿಲೆ ಅಂತೇಳಿ ಎಲ್ಲಾ ರೀತಿಯ ಟೆಸ್ಟ್ ಅನ್ನು ಲ್ಯಾಬಿನ ಮುಖಾಂತರ ಮಾಡಿಸ್ತಾರೆ ಅವರು, ಆ ಕಾಯಿಲೆ ಕಂಡು ಹುಡುಕಬೇಕಾದ್ರೆ. ಅದೇ ರೀತಿ ಸವಕಳಿಯ ಬಗ್ಗೆ ಅದನ್ನು ಅವರು ಯಾವುದನ್ನು ಗಮನಿಸುತ್ತಿಲ್ಲ ಅಷ್ಟೇ. ಗಮನಿಸಿದ್ದ ಕಾರಣ ಈ ರೀತಿ ಬರ್ಲಿಕ್ಕೆ ಕಾರಣ. ಅದಕ್ಕೂ ಕೂಡ ಹಲವಾರು ರೀತಿಯ ಕಾರಣಗಳಿರ್ತದೆ. ಎಲ್ಲೋ ಒಂದು ಕಡೆ ಅಂತ ಕಾರಣಗಳನ್ನ ಗಮನಿಸದೇ ಇರುವಂತದಕ್ಕೆ ಗಮನಿಸಲಿಲ್ಲ ಅನ್ನುವಂತ ಕಾರಣದಿಂದಾಗಿ ಈ ರೀತಿಯಲ್ಲಿ ಆಗ್ತಾ ಇದೆ. ನಿಜ. ಹಾಗೆ ಇನ್ನೊಂದು ಕಡೆ ಇದೀಗ ಹವಾಮಾನ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಹವಾಮಾನ ಬದಲಾವಣೆಯ ಬಗ್ಗೆ ಕೂಡ ಒಂದು ಕಡೆ ಇದೀಗ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ದೇಶಗಳು ಕೂಡ ಒಂದು ಕಡೆ ಚರ್ಚೆ ಮಾಡ್ತಾ ಇರುವಂತದ್ದು ಹವಾಮಾನ ವೈಪರೀತ್ಯ ಅಲ್ಲ, ಇದಕ್ಕೆಲ್ಲ ಅರಣ್ಯ ನಾಶ ಆಗಿರ್ಬೋದು, ಎಲ್ಲವೂ ಕೂಡ ಹವಾಮಾನ ವೈಪರೀತ್ಯಕ್ಕೂ ಕಾರಣ ಆಗುತ್ತಾ ಅಂತ ಎಲ್ಲೊಂದು ಕಡೆ? ಹವಾಮಾನ ವೈಪರೀತ್ಯದಿಂದ ಈಗ ನಾನು ಎಂಡೋ ಸ್ವಲ್ಪ ವಿಷಯ ಹೇಳಿದ ಹಾಗೆ ಎಷ್ಟು ಜನರಿಗೆ ಅದರಿಂದ ತೊಂದರೆ ಆಗಿದೆ, ಅಷ್ಟೇ ಇದರಿಂದ ಜನರ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಉಂಟು ಈಗ ಈ ಹವಾಮಾನ ವೈಪರೀತ್ಯದಿಂದ. ಇದು ಒಂದು ಮಾತ್ರ ಅಲ್ಲ, ಇದು ನಾಳೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇವತ್ತಲ್ಲ, ಒಂದು 10 ವರ್ಷದ ನಂತರ ಅಥವಾ ಒಂದು 8 ವರ್ಷದ ನಂತರ ಈ 2017ರಲ್ಲಿ ಈ ಹವಾಮಾನ ಹೇಗಿತ್ತು, ಈ ಹವಾಮಾನದಿಂದ ಈ ರೀತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ನಾಡ್ದದನ್ನು ಕಂಡುಹಿಡಿತಾರೆ, ಆವತ್ತನ್ನು ಪ್ರಚಾರ ಮಾಡ್ತಾರೆ. ಈಗ ಪ್ರತಿಯೊಂದು ಕೂಡ ಹಾಗೆ, ಇವತ್ತಿನದ್ದು ಇವತ್ತಿಗೆ ಬರುವುದಿಲ್ಲ. ಇದು ಮುಂದೆ 5 ವರ್ಷದ ನಂತರ 2017ರಲ್ಲಿ ಹವಾಮಾನ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿ ಇತ್ತು, ವಾಯುಭಾರ ಹೀಗಿತ್ತು, ಹವಾಮಾನ ಹೀಗಿತ್ತು, ಇದರ ಬಗ್ಗೆ ಚರ್ಚೆ ಮಾಡಿರಿ, ಅದನ್ನು ವರದಿಯನ್ನು ಕೊಡುವುದು 5 ವರ್ಷದ ನಂತರ, 10 ವರ್ಷದ ನಂತರ. ಈಗ ಅದರ ಬಗ್ಗೆ ಹೇಳುದಿಲ್ಲ. ಈಗ ನಿಜವಾಗಿ ಎಷ್ಟು ಜನ ಕಷ್ಟದಲ್ಲಿದ್ದಾರೆ, ಎಷ್ಟು ಅದರ ಪರಿಣಾಮ ಅನುಭವಿಸ್ತಾರೆ ಅಂತ ಹೇಳಿದ್ರೆ, ಒಂದ್ ದಿವಸ ಚಳಿ, ಒಂದ್ ದಿವಸ ಬಿಸಿಲು ಬಂದ ಕೂಡಲೇ ಬಿಸಿಲು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಜನರಿಗೆ, ಈ ರೀತಿಯ ಬಿಸಿಲು. ಇದು ಈಗಿನ ಜನರಿಗೆ ಅದನ್ನು ಸಹಿಸಲಿಕ್ಕೂ ಸಾಧ್ಯವೂ ಇಲ್ಲ ಅಂತ ಅವರದ್ದು ಇದಾಗಿದೆ, ಹೆಲ್ತ್ ಆಗಿದೆ. ಓಕೆ. ಇನ್ನೊಂದು ಕಡೆ ನಮ್ಮದು ಕೃಷಿ ಪ್ರಧಾನವಾದಂತಹ ದೇಶ ಭಾರತ. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರಲ್ಲಿ ಕೃಷಿಯ ಬಗ್ಗೆ ಒಂದು ಕಡೆ ಆಸಕ್ತಿನ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮುಂದೊಂದು ದಿನ ನಮ್ಮ ಕೃಷಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ? ಖಂಡಿತ ಸಾಧ್ಯ ಉಂಟು. ನಾನೀಗ ಹೇಳಿದ ಹಾಗೆ ಶಾಲೆಗಳಲ್ಲಿ ನಾವೀಗ ಒಂದು ಅಭಿಯಾನ ಇಟ್ಕೊಡ್ತೇವೆ. ಕಳೆದ ಸಲ ನಾವು ಈ 2017ರಲ್ಲಿ ಜೂನ್ನಿಂದ ಇಷ್ಟ ತನಕ ಒಂದು 8 ಶಾಲೆಗಳಿಗೆ ನಾವು ಭೇಟಿ ಕೊಟ್ಟೆವು. ನಾವು ರೈತರ ನಡಿಗೆ, ವಿದ್ಯಾರ್ಥಿಗಳ ಕಡೆಗೆ, ರೈತರ ನಡಿಗೆ, ಶಾಲೆಯ ಕಡೆಗೆ ಅಂತ ಹೇಳಿ ಕೃಷಿ ಪಾಠವನ್ನು ಅವರಿಗೆ ನಾವು ಅದನ್ನು ಮನವರಿಕೆ ಮಾಡಿದ್ದೇವೆ. ಒಂದು ಕಡೆಯಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ನೇಜಿ ತೆಗೆಯುವುದು ಹೇಗೆ, ನೇಜಿ ನಾಟಿ ಮಾಡುವುದು ಹೇಗೆ ಅಂತ ಹೇಳಿ ಅದನ್ನು ತೋರಿಸಿಕೊಟ್ಟಿದ್ದೇವೆ. ಹೀಗೆ ನಾವು ಮುಂದುವರಿತಾ ಹೋದ ನಿಜವಾಗಿ ನಮ್ಮೊಟ್ಟಿಗೆ ಸರ್ಕಾರ ಆಗಲಿ ಅಥವಾ ಇತರ ಸಂಘಟನೆಗಳಾಗಲಿ ಇತರ ಅಧಿಕಾರಿಗಳಾಗಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗಿ ಇದನ್ನು ಮುಂದೆ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮಾಡ್ಬೋದು, ಖಂಡಿತ ಮಾಡ್ಬೋದು. ಅಂದ್ರೆ ತುಂಬಾ ಒಂದು 10-60 ಜನ
ಕಾಲೇಜ್ ಆಲೋಚನವ್ರು ಇದ್ರು. ಆದ್ರೆ ಆ ಹುಡುಗಿಯರಿಗೆ ಬಹಳ ಖುಷಿಯಾಗಿದೆ, ಹುಡುಗರಿಗೆಲ್ಲ. ಅಂದ್ರೆ ಸಾಗುವಳಿ ಹೀಗೆ, ನಾಟಿ ಹೀಗೆ ಅಂತೇಳಿ ಅವರು ಬಂದು ದೂರದಿಂದ ನೋಡುವಾಗ ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ, ಇದು ಸಾಧ್ಯ ಇಲ್ಲ, ಇದು ನಮ್ಮನ್ನು ಕರ್ಕೊಂಡು ಬಂದದ್ದು ಇಂಥದಕ್ಕ ಅಂತೇಳಿ ಅವ್ರಿಗೆ ತುಂಬಾ ಇದಾಗಿದೆ. ಇಳಿದ ಮೇಲೆ ಅವಳಿಗೆ ಬಹಳ ಖುಷಿಯಾಗಿದೆ, ಅಲ್ಲಿ ಊಟಗಟ್ಟೆಲ್ಲ ಮಾಡಿ ಇದು ಹೀಗೆ ಅಂತ ಹೇಳಿ. ಈಗ ಒಂದ್ಸಲ ಇನ್ನೊಂದ್ಸಲ ಅದನ್ನು ಕಟಾವಿಗೆ ಬರುವ ಮುಂಚೆದಕ್ಕಿಂತ ಮುಂಚೆ ಅವರನ್ನು ತಂದು ನಾವು ಅವರನ್ನು ತೋರಿಸ್ತೇವೆ ಅವರಿಗೆ. ನೀವು ಆವತ್ತು ನಾಟಿ ಮಾಡಿದ ಈ ಗದ್ದೆ ಇವತ್ತು ಏನಾಗಿದೆ ನೋಡಿ ಅಂತ ಹೇಳಿ ಒಂದ್ಸಲ ತೋರಿಸ್ತಾ ಇದ್ದೇವೆ. ಹಾಗೆ ಮುಂದೆ ನಮ್ಮ ಈ ನಿಯೋಗ, ನಮ್ಮ ಈ ಅಭಿಯಾನ ಇದು ಹೋಗುವಾಗ ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ಶಾಲೆಗಳಿಗೆ ಹೋಗಿ ಇದರ ಬಗ್ಗೆ ಒಂದು ಪಾಠ ಮಾಡಿ ಕೃಷಿಯ ಬಗ್ಗೆ ಇದು ಕೊಟ್ಟು ಈ ಕೆಮಿಕಲ್ನ ಬಗ್ಗೆ ಇದು ಕೆಮಿಕಲ್ ಮತ್ತು ಇದನ್ನು ಸಾವಯವ ಮತ್ತು ಇದನ್ನು ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡಬಹುದು ಇದರ ಬಗ್ಗೆ ಎಲ್ಲ ಅವರಿಗೆ ಮಾಡಿ ಸಾಧ್ಯತೆ ಇದೆ. ನಾವು ಕೊಯ್ಲ ಶಾಲೆಗೆ ಹೋದಾಗ ಎಷ್ಟು ಮಕ್ಕಳಿಗೆ ನಾಟಿ ಮಾಡಿ ಗೊತ್ತಿದೆ ಕೈ ಎತ್ತಿ ಕೇಳುವಾಗ ತುಂಬಾ ಜನ ಹುಡುಗಿಯರು ಕೈ ಎತ್ತಿದ್ದಾರೆ, SLC ಅವರು. ಅಂತ ಮಕ್ಕಳನ್ನು ಹಿಡ್ಕೊಂಡ್ರೆ ನಮ್ಗೆ ಇವತ್ತು ತುಂಬಾ ಮುಂದೆ ನಮ್ಗೆ ಖಂಡಿತವಾಗಿ ಅದನ್ನು ಮುಂದೆ ಕೊಡೋಕೆ ಸಾಧ್ಯತೆ. ಆ ಮಕ್ಕಳಿಂದ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಬಹಳ ಖುಷಿಯಾಗಿದೆ ಅದು. ಇವತ್ತಂತ ಈ ಮಾಹಿತಿಯ ಕೊರತೆಯಿಂದಾಗಿ ಆ ಮಕ್ಕಳು ವಂಚಿತರಾಗಿದ್ದಾರೆ. ಖಂಡಿತವಾಗಿ ಅದನ್ನು ಮಾಡ್ಬೋದು ನಮ್ಗೆ. ಓಕೆ, ಒಂದು ಕಡೆ ಈಗ ಮಕ್ಕಳಿಗೆ ನೀವೇ ಅದೀಗ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಂದು ಕಡೆ ಇಂಟ್ರೆಸ್ಟ್ ಇತ್ತು ಅನ್ನುವಂಥದ್ದು, ಅದೇ ರೀತಿ ಎಷ್ಟು ಮಕ್ಕಳು ನಿಮ್ಮ ಕಡೆ ಸಹಕರಿಸಿದ್ರು ಅಂತ? ಯಾಕಂದ್ರೆ ಒಂದು 100 ಮಕ್ಕಳಿಗೆ ನೀವು ಹೇಳಿದಾಗ ಒಂದು 50 ಮಕ್ಕಳು ಅದರಲ್ಲಿ ಇಂಟ್ರೆಸ್ಟ್ ನ ತೋರಿಸಿರ್ಬೋದು. ಆ ನಿಟ್ಟಿನಲ್ಲಿ ಎಷ್ಟು ಮಕ್ಕಳ ಒಂದು ಸಹಕಾರ ನಿಮಗೆ ಸಿಕ್ತು, ಯಾವ ರೀತಿಯಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರಂತ? ಬ್ಯಾಚ್ ಆಗಿ ನಾವು ಮಾಡಿದ್ದೇವೆ ಅದನ್ನು. ಬ್ಯಾಚ್ ಆಗಿ ಮಾಡಿದ್ದೇವೆ. ಅಂದ್ರೆ 10 ಜನರಿಗೆ ಒಂದು ಹುಡುಗಿಯನ್ನು ಒಬ್ಬರು ಲೀಡರ್ ಮಾಡಿ ನೀವು ಹೀಗೆ ಮಾಡ್ಬೇಕು, ಈ ನೇಜ್ ಈ ತರ ತೆಗಿಬೇಕು, ಈ ತರ ನಾಟಿ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೂ ಎಲ್ಲ ಮಕ್ಕಳಿಗೆ ಕೂಡ ಒಳ್ಳೆ ಒಂದು ನಮ್ಗಂದ್ರೆ ನಿಜವಾಗಿ ಕೆಲಸ ಮಾಡಿದ್ದವರು. ಆದ್ರೆ ನಮ್ಗೆ ನೋಡ್ಲಿಕ್ಕೆ ಬಹಳ ಖುಷಿಯಾಗಿದೆ. ತುಂಬಾ ಜನ ನೋಡ್ಲಿಕ್ಕಿದ್ರು. 1.5 ಗಂಟೆಯಲ್ಲಿ 1.5 ಎಕರೆ ಜಮೀನು ನಾಟಿ ಮಾಡೋದಂತ ಹೇಳಿದ್ರೆ ಅದೊಂದು ಸುಲಭದ ಕೆಲಸ ಅಲ್ಲ. ಅಷ್ಟು ಬಹಳ ಖುಷಿ ಅವ್ರಿಗೆ ಖುಷಿಯಾಗಿ. ಅವ್ರಿಗೆ ಅವರ ಆವತ್ತು ದಿನದ ಸುಸ್ತು ಅವರಿಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ. ನಮ್ಗೂ ಕೂಡ ಹಾಗೆ ಅಷ್ಟು ಖುಷಿಯಾಗಿದೆ. ಇನ್ನೊಂದು ಕಡೆ ಸರ್ಕಾರ ಇದೀಗ ಒಂದು ಕಡೆ ರೈತರಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ಸೌಲಭ್ಯ ಕಲ್ಪಿಸಿಕೊಡ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಕೃಷಿಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಅಂತ. ಆ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಸರ್ಕಾರದಿಂದ ಯಾವ ರೀತಿಯಲ್ಲಿ ರೈತನಿಗೆ ಒಂದು ಕಡೆ ಲಾಭ ಆಗ್ತಾ ಇದೆ ಅಥವಾ ಏನಾದ್ರೂ ಒಂದು ಫೆಸಿಲಿಟಿಗಳು ಆತನಿಗೆ ಸಿಗ್ತಾ ಇದೆಯಾ ಅಂತ? ಸರ್ಕಾರ ಮಾಧ್ಯಮದ ಮುಖಾಂತರ, ಟಿವಿ ಮುಖಾಂತರ ಎಲ್ಲವೂ ರೈತರಿಗೆ ಕೊಡ್ತಾ ಇದೆ. ಸರ್ಕಾರ ಕೊಟ್ಟದ್ದು ಯಾವ್ದಂತ ಹೇಳಿದ್ರೆ 2013ರಲ್ಲಿ ಕೊಳೆ ರೋಗ ಬಂದು ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕಿನಲ್ಲಿ ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅವರವರಿಗೆ ಗೊತ್ತು. ಆದರೆ ನಮ್ಮ ಬಂಟ್ವಾಳ ತಾಲೂಕು ಸಚಿಮೂರು ಗ್ರಾಮದವರಿಗೆ ₹1 ನ್ಯಾಯ ಪೈಸೆ ಇವತ್ತಿಗೂ ಕೊಳೆ ರೋಗದ ಬಗ್ಗೆ ಸಿಗ್ಲಿಲ್ಲ. ಉಳಿದ ವಿಷಯದಲ್ಲಿ ಬಿಡಿ, ನಮಗೆ ಸರ್ಕಾರ ಕೊಟ್ಟದ್ದನ್ನು ಈ ತನಕ ₹1 ನಮಗೆ ಕೊಳೆ ರೋಗದ ಹಣ ನಮಗೆ ಪರಿಹಾರ ಕೊಡ್ಲಿಲ್ಲ. ಬೇರೆ ಕೊಡೋದಕ್ಕಿಂತ ಬೇರೆ ಕೊಡ್ತಾರೆ, ಪತ್ರಿಕೆಯಲ್ಲೆಲ್ಲ ಕೊಡ್ತಾರೆ. ಮೊನ್ನೆ ಹೈನುಗಾರಿಕೆ ಬಗ್ಗೆ ತಾಲೂಕು ಪಂಚಾಯತಿಯಲ್ಲಿ ಸ್ವಲ್ಪ ಜನರಿಗೆ ಅದರ ಮಾಹಿತಿ ಕೊಟ್ಟರು, ಸ್ವಲ್ಪ ಅದರ ಸರ್ಕಾರದ ಅನುದಾನ ಕೊಟ್ಟರು. ನಿಜವಾಗಿ ನಮ್ಮ ಗ್ರಾಮದಲ್ಲಿ ನಾವೊಂದು 4 ಜನ ಮಾತ್ರ ಹೈನುಗಾರಿಕೆ ಮಾಡುವರಿದ್ದೇವೆ. ನಾನು ನನ್ನ ಉಳಿದದ್ದು 2 ಇದ್ದಾರೆ. ಆದ್ರೆ ಅವರಿಗೆ ಯಾರಿಗೂ ಇದು ಹೋಗ್ಲಿಲ್ಲ. ಮತ್ತೆ ಯಾರಿಗೆ ಕೊಟ್ಟಿದ್ದಾರೆ ದೇವರಿಗೆ ಗೊತ್ತು. ಈ ರೀತಿಯಲ್ಲಿ ಸರ್ಕಾರ ಈ ರೀತಿ ಆಗ್ತಾ ಉಂಟು. ಓಕೆ, ಇನ್ನು ಸರ್ಕಾರದಿಂದ ಒಬ್ಬ ರೈತನಿಗೆ ಏನೆಲ್ಲ ಸಹಾಯಗಳು ಬೇಕಾಗುತ್ತೆ ಅಂತ? ನಮ್ಗೆ ನಾವು ಬೆಳೆದ ವಸ್ತಿಗೆ ಯಾವ್ದು ನಾವು ಬೆಳೆಸ್ತೇವೆ ಅದಕ್ಕೆ ಯೋಗ್ಯವಾದಂತಹ ನಮಗೆ ಧಾರಣೆ ಕೊಟ್ರೆ ನಮ್ಗೆ ಇವರ ಯಾವ ಅನುದಾನವೂ ಬೇಡ. ನಾವು ಹೇಳುದಷ್ಟೇ, ಯಾವ ಇವರ ಸವಲತ್ತು ಬೇಡ ನಮ್ಗೆ. ಆದ್ರೆ ಈ ಸವಲತ್ತಿಗೆ ಹೋದ ತಕ್ಷಣ ನಾವು ಯಾವ ರೈತಾಗಿ ನಾವು ಬೆಳೆದ ಒಬ್ಬ ರೈತ ಆದ್ರೆ ಅವನು 24 ಗಂಟೆ ಮನೆಯಲ್ಲಿ ರೈತನಾಗಿರ್ತಾನೆ. ಅವನು ಈ ಸವಲತ್ತಿಗೆ ಪೇಟೆಗೆ ಬಂದ ತಕ್ಷಣ ಅವನ ಜೀವಮಾನ ಹಾಳಾಗಿಬಿಡ್ತದೆ. ಇವರು ನಮ್ಮನ್ನು ಸತಾಯಿಸ್ತಾರೆ, ಸುಲಭದಲ್ಲಿ ಸಿಗುವುದಿಲ್ಲ ಅದು ಆ ಕಚೇರಿಗೆ ಹೋಗಿ ಈ ಕಚೇರಿಗೆ ಹೋಗಿ ಆರ್ಟಿಸ್ಗೆ ಹೋಗಿ ಇತ್ತನ್ನೇ ಅಂತ ಹೇಳಿ ಸತಾಯಿಸಿ ಬಿಡ್ತಾರೆ. ಆ ಸ್ಥಳ ಅಷ್ಟೊತ್ತಿದ್ದು ಮಣ್ಣು ಹಾಕ್ಲಿಕ್ಕೆ ಸರ್ಕಾರದ ಸೌಲಭ್ಯಗಳು ಕೂಡ ಬೇಕಾಗ್ತದೆ. ಅದು ನಮಗೆ ಸಿಗುವುದಿಲ್ಲ, ಸಿಗ್ತಾ ಇಲ್ಲ. ನಮಗೆ ಕಳೆದ 2010ರಲ್ಲಿ ಪ್ರಾಕೃತಿಕ ವಿಕೋಪ ಬಂದು 15 ದಿವಸ ಜನವರಿ ತಿಂಗಳಲ್ಲಿ ಬಿಡದೆ ಮಳೆ ಬಂತು. ಎಲ್ಲ ಜನರ ಅಡಿಕೆ ಒದ್ದಾಯ್ತು. ಆವಾಗ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಹೇಳಿಕೆ ಹೊರಟರು. ಎಷ್ಟು ಜನರ ಕೇವಲ ಹೇಳಿಕೆ ಮಾತ್ರ ಅಲ್ಲದೆ ಯಾವುದೇ ರೈತರಿಗೆ ಸಿಗಲಿಲ್ಲ. ಸಿಕ್ಕಿದ್ದು ಯಾವ್ದಂತ ಹೇಳಿದ್ರೆ ಈ ಸಾಲದ ಒಂದು ₹50,000 ಅನುದಾನ, ಈ ಬಡ್ಡಿದು ಸಾಲ ಮನ್ನಾ ಸಿಕ್ಕಿದೆ. ಓಕೆ, ಇದನ್ನ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಧನ್ಯವಾದಗಳು ಸರ್.
ವೀಕ್ಷಕರ, ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯುವಕರಲ್ಲೇ ಒಂದು ಕಡೆ ಮಣ್ಣಿನ ಬಗ್ಗೆ ಅಥವಾ ಮಣ್ಣನ್ನು ಉಳಿಸುವಂತದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನ ಇಲ್ಲೊಂದು ಕಡೆ ಆಗ್ಬೇಕು ಅನ್ನುವಂಥದ್ದು. ಈ ದಿನಾಚರಣೆಗಳು ಕೇವಲ ಹೆಸರಿಗೆ ಮಾತ್ರ ದಿನಾಚರಣೆಗಳಾಗಿ ಉಳಿಬಾರದು. ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಸಲುವಾಗಿನೇ ಇಂತಹ ದಿನಾಚರಣೆಗಳನ್ನ ಆಚರಣೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗಬೇಕು. ಜೊತೆಗೆ ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಹಾಗಾಗಿ ಇವತ್ತು ಕೃಷಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಗಳನ್ನ ನೀಡಬೇಕಾಗುತ್ತೆ. ಇವತ್ತಿನ ಯುವಕರಲ್ಲಿಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಆಗಬೇಕು. ಜೊತೆಗೆ ಇನ್ನೊಂದು ಕಡೆ ಸರ್ಕಾರದ ಪ್ರಯತ್ನ ಕೂಡ ಬಹಳ ಮುಖ್ಯವಾಗುತ್ತೆ. ರೈತನಿಗೆ ಇದೀಗ ಸರ್ಕಾರದಿಂದ ಒಂದಿಷ್ಟು ಸೌಲಭ್ಯಗಳು ಸಿಕ್ಕಿದ್ರೆ ಆತನಿಗೆ ಅಟ್ಲೀಸ್ಟ್ ನೆರವಾಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಇನ್ನೂ ಕೂಡ ನಮ್ಮ ದೇಶದ ಕೃಷಿಯನ್ನ ಮುಂದಿನ ಪೀಳಿಗೆಯೂ ಕೂಡ ನಾವು ಉಳಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.